ಮುಖ್ಯೋಪಾಧ್ಯಾಯನೇ ಆಗುವಂತ ಕೇಳುವಾಗ ವೇದ ಟೀಚರ್ ಅವರು ಒಪ್ಪಲಿಲ್ಲ. ಯಾಕೆ ಒಪ್ಪಲಿಲ್ಲ ಅಂತ ನನಗೆ ಈಗ ಕೂಡ ಗೊತ್ತಿಲ್ಲ, ಅವರು ಹೇಳಿಲ್ಲ. ಯಾಕೆ ಒಪ್ಪಲಿಲ್ಲ ಅಂತ ಅವ್ರು ಈಗ ಕೂಡ ನನಗೆ ಹೇಳಲಿಲ್ಲ. ಇನ್ನೂ ನಾನು ಅವ್ರಿಗೆ ಕೇಳೋದು ಕೂಡ ಇಲ್ಲ. ನಂತರ ಅವರು ಮರುದಿವಸ ಬಂದು ಒಪ್ಪಿದ್ರು. ಮರುದಿವಸ ಬಂದು ಒಪ್ಪಿದಾಗ ನಾವು ಅವರಿಗೆ ಹೆಚ್ಚಮಾಗಿ ಚಾರ್ಜ್ ಕೊಟ್ಟಿದ್ದೇವೆ. ಹೆಚ್ಚಮಾಗಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಯಾಕೆಂದರೆ ಈ ಶಾಲೆಗೆ ಬರುವಂಥ ಮಕ್ಕಳು ಅಲ್ಪಸಂಖ್ಯಾತ ಮಕ್ಕಳು ಜಾಸ್ತಿ ಇವೆ. ಆ ಅಲ್ಪಸಂಖ್ಯಾತ ಮಕ್ಕಳು ಮತ್ತು ಇತರ ಹಿಂದುಳಿದ ವರ್ಗದ ಮಕ್ಕಳಿಗೆ ಪುಸ್ತಕ, ಬಟ್ಟೆ ಬರಿ ಕೊಡಬೇಕು, ಫ್ರೀ ಕೊಡಬೇಕು. ಅದನ್ನು ನಮ್ಮ ಮುಖ್ಯೋಪಾಧ್ಯಾಯರು ಇತರ ಅಧ್ಯಾಪಕರೊಟ್ಟಿಗೆ ಸೇರಿಕೊಂಡು ಊರವರಿಂದ ಸಂಘ ಸಂಸ್ಥೆಗಳಿಂದ ಕಲೆಕ್ಟ್ ಮಾಡಿ ಅದನ್ನು ಮಕ್ಕಳಿಗೆ ಆ ವ್ಯವಸ್ಥೆಯನ್ನು ಮಾಡ್ತಿದ್ದರು. ಮತ್ತು ಶಾಲೆಗೆ ನಾವು ಮ್ಯಾನೇಜ್ಮೆಂಟ್ ನಾವು ಯಾವಾಗಲೂ ಬಂದರೂ ಅವರು ಗೌರವ ಕೊಡ್ತಿದ್ದರು. ಮುಂಚಿನವರು ಜಾನಡಿತರು ಅವರು ಕೂಡ ಹಾಗೆ ಶಾಲೆಯ ಬಗ್ಗೆ ತುಂಬ ಪ್ರೀತಿಯುಳ್ಳವರೆಲ್ಲ. ಯಾಕೆಂದರೆ 84ನೇ ಇಸವಿಯಿಂದ ಅವರು ಈ ಶಾಲೆಯ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಈ ಶಾಲೆಯ ಕೆಲವು ಊರಿನ ಗಣ್ಯರೊಟ್ಟಿಗೆ ಸೇರಿಕೊಂಡು ಈ ಶಾಲೆಯ ಅಭಿವೃದ್ಧಿಯಲ್ಲಿ ಅವರು ಕೂಡ ಪಾಲ್ಗೊಂಡಿದ್ದಾರೆ. ಈ ದಿವಸ ಅವರು ನಿವೃತ್ತಾಗಿ ಅವರಿಗೂ ತುಂಬ ಬೇಸರ ಆಗಿರ್ಬೋದು. ಯಾಕೆಂದರೆ ಇನ್ನು ಅವರು ಮೊನ್ನೆ ಒಂದು ಸಭೆಯಲ್ಲಿ ಹೇಳಿದ್ದಾರೆ, ಅವರು ನನಗೆ ಎಲ್ಲಿಯಾದರೂ ಈ ಶಾಲೆಯ ಕೆಲಸ ಕೊಡಿ ಅಂತ. ಆದರೆ ನನಗೆ ಶಾಲೆಯಲ್ಲಿ ಈ ಶಾಲೆಯಲ್ಲಿ ಕೊಡಲಿಕ್ಕೆ ಆಗುವುದಿಲ್ಲ. ಇಲ್ಲಿ ಅಧ್ಯಾಪಕರ ಸಂಖ್ಯೆ ಜಾಸ್ತಿ ಇತ್ತು. ಆಂಗ್ಲ ಮಾಧ್ಯಮದಲ್ಲಿ ಕೂಡ ಅಲ್ಲಿ ಕೂಡ ಮಕ್ಕಳ ಸಂಖ್ಯೆ ಕಡಿಮೆ. ಯಾಕೆಂದರೆ ಮುಂಚೆ ಜಯತ್ರಿತರು ಇರುವಾಗ ಇಲ್ಲಿ 930 ಮಕ್ಕಳಿದ್ರು. ನನ್ನ ನೆನಪು ಜಯತ್ರಿತರು ಇರುವಾಗ ನಾನು ಈ ಶಾಲೆಯ ಸೆಕ್ರೆಟರಿ ಆಗಿದ್ದೆ. ಅವರ ಗಂಡ ಮೂರ್ತಿ ಪುತ್ರರನ್ನು ಕರೆಸ್ಕೊಂಡಾಗಿದ್ದರು. 900 ಮಕ್ಕಳಾಗ್ತಿದ್ರು. ಈಗ 130ಕ್ಕೆ ಏನೋ ಹೇಳಿದ್ರು ಈ ಮಕ್ಕಳ ಸಂಖ್ಯೆ. ಅದು ಈ ಅಧ್ಯಾಪಕರ ಇದರಿಂದಾಗೆಲ್ಲ ಆಂಗ್ಲ ಮಾಧ್ಯಮದ ವ್ಯಾಮೋಹದಿಂದಾಗಿ ಶಾಲೆಯ ಮಕ್ಕಳ ಸಂಖ್ಯೆ ದಿನದಿಂದ ದಿನಕ್ಕೆ ಕುಂಟುತ್ತಾ ಹೋಗ್ತದೆ. ವೇದ ಟೀಚರ್ ಅವರ ಬಗ್ಗೆ ಹೇಳೋದು ತುಂಬ ಉಂಟು. ಆದರೆ ನಮಗೆ ಸಭೆಯ ಸಮಯದ ಮಾತನಾಡುವ ಹೋಗ್ತಾರೆ. ನನಗೆ ಅವರು ಅಸ್ತಿಮತಿ ಎತ್ತಿದ್ದಾರೆ. ಯಾಕೆಂದರೆ ಅವರು ವಿಷಯ ಹೇಳಿದ್ರು, ನಾನು 4 ಸಾರಿ ರಾಜೀನಾಮೆ ಕೊಡುವಾಗ ಅದನ್ನು ನಾನು ಹರಿದು ಬಿಟ್ಟಿದ್ದೇನೆ. ಅವರು ಕೊಟ್ಟಂತಹ ರಾಜೀನಾಮೆಯಲ್ಲಿ ಸರಿಯಾದ ಕಾರಣ ಇಲ್ಲ. ನಾನು ಬಿಡ್ತೇನೆ, ಕಷ್ಟ ಆಗ್ತದೆ. ಅದು ಕಷ್ಟ ಅಂತ ಹೇಳುವಾಗ HM ಆಗುವವರು HM ಮೈಸೂರಲ್ಲಿ ಕೂತ್ಕೊಳ್ಬೇಕು. ಇವರಿಗೆ ಯಾವ ಕಷ್ಟ, ನಾವು ಮ್ಯಾನೇಜ್ಮೆಂಟ್ನಲ್ಲಿ ಯಾವ ಕಷ್ಟ ಕೂಡ ಅವರಿಗೆ ಕೊಡಲಿಲ್ಲ. ವೇದ ಟೀಚರ್ ಅವರಿಗೆ ನಮ್ಮ ಅಧ್ಯಕ್ಷರಾಗಲಿ ನಾನಾಗಲಿ ಯಾವ ಕಷ್ಟವನ್ನು ಕೂಡ ಕೊಡಲಿಲ್ಲ. ಯಾರಿಗೂ ಕೂಡ ಜಾನಕಿ ಟೀಚರ್ ಕೂಡ ನಾವು ಕಷ್ಟವನ್ನು ಕೊಡಲಿಲ್ಲ. ಜಾನಕಿ ಟೀಚರ್ ನಾವು ಅವರಿಗೆ ಸಹಕಾರ ಕೊಡುವುದು. ನಮ್ಮ ಟೀಚರಿಂದ ನಮ್ಮ ಅಕ್ಕ ತಂಗಿಯರಂತೆ ಅವರು. ಅದಕ್ಕೆ ನಾವು ಅವ್ರಿಗೆ ಎಷ್ಟು ಇದು ಬಂದರೂ ಅವ್ರಿಗೆ ನಾವು ಸಹಕಾರ ಕೊಡ್ತಿದ್ದೇವೆ. ಉಪದ್ರ ಯಾವತ್ತೂ ಕೊಡಲಿಕ್ಕಿಲ್ಲ. ಇನ್ನೂ ಕೂಡ ನಮ್ಮ ಕರೆಸ್ಕೊಂಡಾಗಿದ್ದಾರೆ. ಉಪದ್ರ ಯಾವ ಟೀಚರಿಗೂ ಅನ್ಯಾಯ ನಾವು ಮಾಡುವುದಿಲ್ಲ, ನಾವು ಉಪಕಾರ ಮಾಡುವ. ಆದ್ದರಿಂದ ಆ ದಿವಸ 4 ಸಾರಿ ನಾನು ಒಂದು ಸಾರಿ ರಾಜೀನಾಮೆ ಕೊಟ್ಟಾಗ ನೋಡಿದೆ, ಓದಿ ಅವರಲ್ಲಿ ಹೇಳಿಲ್ಲ, ಹರಿದಾಗಿದೆ. ಇನ್ನೂ ಟೀಚರ್ ನೀವು ಕೊಟ್ಬಿಡಿ ರಾಜೀನಾಮೆ ನೀವು ಕೊಟ್ಟರೆ ಟೀಚರ್ ಓದಿ ಟೀಚರ್ ಕೂಡ ನಾವು ಕೊಡುವುದಿಲ್ಲ. ನಾವು ಮ್ಯಾನೇಜ್ಮೆಂಟ್ ಕೈಯಲ್ಲಿ ಸಂಬಳ ಹಾಕಿ ಟೀಚರ್ನ ಇಡಬೇಕು, ಇನ್ನು ಕೊಟ್ಬೇಡಿ. ಆ ನಂತರ ಕೂಡ 3 ಸಾವಿರ ಕೊಟ್ಟರು ಅವರು. ಕಾರಣ ಇಲ್ಲ. ಯಾಕೆಂದರೆ ನಮಗೆ ಅವ್ರನ್ನ ಬಿಡಲಿಕ್ಕೆ ಮನಸ್ಸಿಲ್ಲ. ವೇದ ಟೀಚರ್ ನಮಗೆ ಈ ಶಾಲೆಯಲ್ಲಿ ಬಿಡಲಿಕ್ಕೆ ಮನಸ್ಸಿಲ್ಲ. ಆದ್ದರಿಂದ ನಾನು ಅದನ್ನು ಹಾಕಿದ್ದು ಹೌದು ಅವರು ಹೇಳಿದ್ದು. ನಂತರ ಒಂದು ದಿವಸ ಬೆಳಿಗ್ಗೆ ಬರುವಾಗ ನನಗೆ ಫೋನ್ ಮಾಡಿದ್ರು. ನಾನು ಬರುವಾಗ ಇವರು ಕೂಗ್ತಾ ಇದ್ದಾರೆ, ಟೀಚರ್ ವೇದ ಟೀಚರ್ ಕೂಗ್ತಾ ಇದ್ದಾರೆ. ನಾನು 9 ಗಂಟೆ ನಾನು ಬಂದಿದ್ದೆ. ನಾನು ನನ್ನ ಅಂಗಡಿಗೆ ಹೋಗೋದು ಇಲ್ಲಿ ಬಂದು ಕೂಗ್ತಾ ಇದ್ದಾರೆ. ಯಾಕೆಂತ ಕೇಳಿದರೆ ನನ್ನ ಮಗಳಿಗೆ ಹುಷಾರಿಲ್ಲ. ನನ್ನ ಮಗಳಿಗೆ ಕೂತ್ಕೊಂಡಿದ್ದಾಳೆ ಈಗ ಅಲ್ಲಿ. ನನ್ನ ಮಗಳಿಗೆ ಹುಷಾರಿಲ್ಲ, ಕಷ್ಟವಿದ್ದಾರೆ. ನಾನು ಹೇಳಿದೆ, ನಿಮ್ಮ ಮಗಳಿಗೆ ಹುಷಾರಿಲ್ಲ ಅಂತ ಹೇಳಿ ನೀವು ಇವತ್ತು ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ಮಗಳು ಹುಷಾರಾಗ್ತಾಳ. ಹಾಗೆಯೇ ಹುಷಾರಾಗಿದ್ದಾಳ ಟೀಚರ್ ಮಗಳು. ನನ್ನಲ್ಲಿ ಹೇಳಿದ್ದಾರೆ ಅವರು. ದೇವಸ್ಥಾನ ಪ್ರಾರ್ಥನೆ ಮಾಡಿ ನನ್ನ ಹುಷಾರಾಗಿದ್ದಾಳೆ. ಇದಕ್ಕೆ ಪೂಜೆ ಕೂಡ ಕೊಟ್ಟಿದ್ದಾರೆ ಟೀಚರ್. ಆದ್ದರಿಂದ ಟೀಚರಲ್ಲಿ ನಮ್ಮಿಂದ ಆಡಳಿತ ಮಂಡಳಿಯವರಿಂದ ನಿಮಗೆ ಏನಾದರೂ ತಪ್ಪು ಆಗಿದ್ರೆ, ತಪ್ಪು ಮಾಡಲಿಲ್ಲ ನಾವು, ಅದನ್ನು ನಮ್ಮ ಪಾಲಿಸಬೇಕು. ನಿಮ್ಮ ಮುಂದಿನ ಜೀವನ ಸುಖಮಯವಾಗಿ ನೀವು ಶಾಲೆಗೆ
ಶಾಲೆಗೆ ಬರ್ತದೆ. ಯಾಕೆಂದ್ರೆ ಯಾರು ರಿಟೈರ್ಡ್ ಆದವರು ಕೂಡ ಮತ್ತೆ ಬರುವುದಿಲ್ಲ. ಮತ್ತೆ ಜ್ಞಾನಗಿರಿತರು ಕೂಡ ಆಗಲಿ ಬಾರಿ ಕೈಗೆ ಬರುವುದು. ನಮ್ಮ ಹೈಸ್ಕೂಲಲ್ಲಿ ಕೂಡ ಕೂಡ ಹಾಗೆ ನಾವು ಹೇಳ್ತೇವೆ ಬನ್ನಿ 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 ಅಂತ, ಯಾರು ಕೂಡ ಬರುವುದಿಲ್ಲ. ನಾವು ರಿಟೈರ್ಡ್ ಆದರೂ ಹೋಗ್ತೀವಿ. ನೀವು ಹಾಗೆ ಬಂದು ಶಾಲೆಗೆ ಬಂದು ನಿಮ್ಮ ಸಹಾಧ್ಯಾಪಕರಿಂದ ಮಾತನಾಡಿ ಹೋಗಬೇಕು. ಶಾಲೆ ಹಾಕಿ ಹೋಗು ಕೇಳಬೇಕು. ಯಾಕೆಂದರೆ ಮಕ್ಕಳ ಸಂಖ್ಯೆ ಎಷ್ಟು ವರ್ಷ ಈ ಶಾಲೆ ಬಿಟ್ಟು ಗೊತ್ತಾಗಲಿಲ್ಲ. ಈಗ 130 ಮಕ್ಕಳಿದ್ದಾರೆ, 130 ಮಕ್ಕಳಿದ್ದಾರೆ. ಈ ಮಕ್ಕಳ ಸಂಖ್ಯೆಗೆ ನೀವು ಕೂಡ ರಿಟೈರ್ಡ್ ಆದರೂ ನೀವು ಕೂಡ ಪ್ರಯತ್ನ ಮಾಡಬೇಕು. 14 ಮಕ್ಕಳಲ್ಲಿವರೆಗೆ ಕೇಳಿ ನೀವೆಲ್ಲ ಊಟ ಕೊಡ್ತೀರಿ, ಅವರಿಗೆ ಬಟ್ಟೆ ಕೊಡ್ತೀರಿ, ಪುಸ್ತಕ ಕೊಡ್ತೀರಿ, ವ್ಯಾನ್ ಕೂಡ ಉಂಟು. ಬೇರೆ ಶಾಲೆಗೆ ಹೋಗುವವರು ಇಲ್ಲಿ ಬರ್ತೀವಿ. ಯಾಕೆಂದರೆ ನಮ್ಮದು ಬೋರ್ಡ್ ಶಾಲೆಯಲ್ಲಿ ನಾವು ಅದಕ್ಕೆ ನಡವಳಿಕೆ ಶಾಲೆ ಹೇಳ್ತೀವಿ. ಬೋರ್ಡ್ ಶಾಲೆ ಈಗ 13 ಮಕ್ಕಳಿದ್ದಾರೆ. 13 ಮಕ್ಕಳಿದ್ದು 3 ಅಧ್ಯಾಪಕರಿದ್ದಾರೆ. ಅದನ್ನು ಆ ಶಾಲೆಯನ್ನು ನಾವು ಮಸೀದಿಯ ಒಳಗೊಂಡು ಉರ್ದು ಶಾಲೆ ಅದನ್ನು ಅದಕ್ಕೆ ಮರ್ತು ಮಾಡಬೇಕಂತ ಹೇಳ್ತಾರೆ. ಅದಕ್ಕಾಗಿ ನಾವು ಆ 13 ಮಕ್ಕಳನ್ನು ನಮ್ಮ ಶಾಲೆಗೆ ಬರುವಂತ ಮಾಡಿದ್ವಿ. ನಮಗೆ ಸಂಕಳ ಮಕ್ಕಳು 13 ಮಕ್ಕಳು ಬೇಕು ಟೀಚರ್ ಅವರಿಗೆ ಕೆಲಸ ಸಿಗ್ತದೆ, 13 ಮಕ್ಕಳು ಇನ್ನೂ ಬರುವವರು ಆ ಅಧ್ಯಾಪಕರೊಟ್ಟಿಗೆ ಮಾತಾಡಿ ಆ 13 ಮಕ್ಕಳು ಕೂಡ ನಮ್ಮ ಶಾಲೆಗೆ ಬರುವಂತೆ ನೀವು ಪ್ರಯತ್ನ ಮಾಡಬೇಕು. ಅವರ ಮನೆಗೆ ಹೋಗಿ ಟೀಚರ್ ಅವ್ರ ಹತ್ರ ಮಾತಾಡಿ ಅವ್ರು ಬಿಟ್ಟುಕೊಡುವುದಿಲ್ಲ. ಅವರ ಮನೆಗೆ ಹೋಗಿ ನೀವು ಮಾತಾಡಬೇಕು. ಯಾಕೆಂದರೆ ಈ ಶಾಲೆಯಲ್ಲಿದ್ದ ಒಂದು ಹುಡುಗಿಯನ್ನು ಒಬ್ಬ ನಮ್ಮವನೇ ಈ ಶಾಲೆಗೆ ಮಕ್ಕಳ ಸಂಖ್ಯೆ ಕಡಿಮೆ ಇತ್ತು. ಇಲ್ಲಿದ್ದ ಒಂದು ಹುಡುಗಿಯನ್ನು ಇಲ್ಲಿಂದ ತೆಗೆದು ಅದೇ ಶಾಲೆಗೆ ಒಬ್ಬ ಹಾಕಿದ್ದಾರೆ. ನಾನು ಅವನಲ್ಲಿ ಕೇಳಿದೆ, ಇದು ಶಾಲೆಯಲ್ಲ, ನೀವು ನಮ್ಮ ಶಾಲೆಯಲ್ಲಿದ್ದು ಆ ಶಾಲೆಗೆ ಯಾಕೆ ಹಾಕಿದ್ರು? ಅವರು ಹೋಗೋದಾದ್ರೆ ಹೋಗ್ತೀವಿ, ಹಾಗೆ ಮಾಡಬಾರ್ದು ಅಂತ ಅವನು ಕೂಡ ಹೇಳ್ತೀನಿ. ಲಕ್ಷ್ಮಣ ಕೂಡ ಇದ್ದು ನಾನು ಅವನನ್ನು ಮಾತಾಡಿದೆ. ನಾನು ಬೇರೆ ರೀತಿಯಲ್ಲಿ ಮಾತಾಡಿದೆ, ಬೇರೆ ರೀತಿಯಲ್ಲಿ ಲಕ್ಷ್ಮಣ ಕೂಡ ಆದ್ದರಿಂದ ಟೀಚರ್ ನೀವು ಉಳಿದ ಟೀಚರ್ ಅವರು ಈ ಶಾಲೆಯನ್ನು ಉಳಿಸುವ ಜವಾಬ್ದಾರಿ ನಿಮಗೆ. ಇವತ್ತಿನ ಹುಟ್ಟುಹಬ್ಬದ ಈ ಶುಭ ಸಂದರ್ಭ ಬಹುಶಃ ಬಹಳ ಸಂತೋಷ ಸಂದರ್ಭ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಮ್ಮ ಆತ್ಮೀಯ ಬಂಧುವಾಗಿರುವಂತಹ ವೇದವತಿಯವರನ್ನು ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಅವರ ಕುಟುಂಬದ ಸರ್ವ ಸದಸ್ಯರಿಗೆ ಶ್ರೀದೇವರು ಆಯುರಾರೋಗ್ಯವನ್ನು ಕೊಡಲಿ ಅಂತ ಹೇಳಿ ನನ್ನ ಆಶೆ. ಮತ್ತೆ ಇಂದಿನ ಈ ಶುಭ ಸಂದರ್ಭದಲ್ಲಿ ಅಭಿನಂದನೆಪಟ್ಟಿರುವಂತಹ ಸಕಲ ಉಳ್ಳಾಲದ ಬಂಧುಗಳನ್ನು ನಾನು ಆತ್ಮೀಯವಾಗಿ ಅಭಿನಂದಿಸ್ತೇನೆ. ಇಲ್ಲಿ ಬರುವುದೆಂದರೆ ನನಗೆ 5 ರಿಂದ 10 ನಿಮಿಷ. ಓಕೆ, ನಾನು ನಮ್ಮ ಕುಂಜಪ್ಪ ಮಾಸ್ಟರ್ ಅವರ 2ನೇ ಮಗ. ಬಹಳ ನಮಗೆ ಯಾಕಂದರೆ ಇಲ್ಲಿ ಉಳ್ಳಾಲದ ಬಂಧುಗಳಿಗೆ ಮತ್ತು ನಮ್ಮ ಕುಟುಂಬಕ್ಕೆ ಅಂತ ಹೇಳಿದರೆ ವಿಶೇಷ ಸಂಬಂಧ. ನಾವು ಚಿಕ್ಕವರಿರ್ಬೇಕಾದ್ರೆ ಬಹುಶಃ 4-5 ದಶಕಗಳ ಹಿಂದೆ ಇರ್ಬೋದು, ನಾವು ಚಿಕ್ಕವರಿರ್ಬೇಕಾದ್ರೆ ಅವರ ಮಕ್ಕಳಿಗೆ ಅಲ್ಲಿರ್ತಾರೋ ಆ ಮಕ್ಕಳಿಗೆ ಸಹ ಚಿಕ್ಕದಿರ್ಬೇಕಾದ್ರೆ ನಾವು ನಮ್ಮ ಅಣ್ಣ ಅಂದರೆ ಸ್ವಲ್ಪ ನಮಗೆ ಹಿರಿಯವರವರು, ಸ್ವಲ್ಪ ಜಾಸ್ತಿ ಹಿರಿಯವರು. ನಾನು ನನ್ನ ತಮ್ಮಂದಿರ ಸ್ವಲ್ಪ ಹಿರಿತನದಲ್ಲಿ ಬಹಳ ಕಡಿಮೆ. ನಾವಿಲ್ಲಿ ಬರೋದು, ನಾವು ಈ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸುವುದು, ಭಾರತ ಹೈಸ್ಕೂಲ್ ಅಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು, ಇಲ್ಲಿ ಬಂದಾಗ ಈ ಕಾಮತ್ ಹೋಟೆಲ್ನಲ್ಲಿ ಚಹಾ ಕುಡಿಯುವುದು, ಇಲ್ಲಿಯ ವಿವಿಧ ವಿನೋದವನ್ನು ನೋಡೋದು, ಮತ್ತೆ ಇಲ್ಲಿ ಈ ಆತ್ಮೀಯತೆಯನ್ನು ಗಳಿಸುವುದು, ಇದೆಲ್ಲ ನಮಗೆ ಅಂದಿನ ಆ ಒಂದು ಸಂದರ್ಭಗಳು ಬಹುಶಃ 4-5 ದಶಕಗಳು ಕಳೆದಿರಬಹುದು, ಆದರೂ ಇನ್ನೂ ನೆನಪಿಗೆ ಬರುವಂಥದ್ದು. ಉಳ್ಳಾಲ ಅಂತ ಹೇಳಿದರೆ ವಿಶೇಷ ಊರು. ಉಳ್ಳಾಲ ಅಂತ ಹೇಳಿದರೆ ನಾನೊಂದೆರಡು ಸಾಲುಗಳನ್ನು ಹೇಳ್ಬೋದು ಅಂತೇಳಿ ನನ್ನ ಬಂಧುಗಳಲ್ಲಿ ಒಂದು ವಿನಂತಿ. ಉಳ್ಳಾಲ ಅಂತ ಹೇಳಿದರೆ ಒಂದು 2 ಸಾಲುಗಳು. ನಾನೇನು ಕವಿ ಅಲ್ಲ, ಪ್ರಥಮವಾಗಿ ಹೇಳ್ತೇನೆ. ಕವಿ ಇಲ್ಲಿದ್ದಾರೆ, ಕವಿಯವರು ಇಲ್ಲಿದ್ದಾರೆ. ನಾನು ಸಣ್ಣ ಬರಹಗಾರ. ನಾನಿರುವೆ ಉಳ್ಳಾಲದ ರಮಣೀಯ ಕಡಲ ತೀರದಲ್ಲಿ, ರಾಣಿ ಅಬ್ಬಕ್ಕನ ನಾಡಿನಲ್ಲಿ. ನಾನಿರುವೆ ರಾಣಿ ಅಬ್ಬಕ್ಕನ ನಾಡಿನಲ್ಲಿ, ತಂದೆಯ ಕಾಯಕದ ಕ್ಷೇತ್ರದಲ್ಲಿ. ನಾನಿಲ್ಲಿ ತಂದೆಯ ಕಾಯಕದ ಕ್ಷೇತ್ರದಲ್ಲಿ, ಉಳ್ಳಾಲ ಬಂಧುಗಳ
ಪುಣ್ಯ ಭೂಮಿಯಲ್ಲಿ, ನಾನಿಲ್ಲಿ ಉಳ್ಳಾಲ ಬಂಧುಗಳ ಪುಣ್ಯ ಭೂಮಿಯಲ್ಲಿ ನೋಡಬನ್ನಿ, ಬೇರೆಲ್ಲೂ ಕಾಣಸಿಗದು ಇಂತಹ ನಾಡನು, ಇಂತಹ ಬಂಧುಗಳನ್ನು. ಉಳ್ಳಾಲ ಅಂತ ಹೇಳಿದ್ರೆ ಬಹುಶಃ ತಮಗೆಲ್ಲರಿಗೂ ಗೊತ್ತು, 16ನೇ ಶತಮಾನದಲ್ಲಿ ಅಬ್ಬಕ್ಕ ದೇವಿಯ ಒಂದು ರಾಣಿಪಟ್ಟದಲ್ಲಿ ಬಹುಶಃ ಯುರೋಪ್ನಲ್ಲೆಲ್ಲ ಸುತ್ತಿದ್ರು ನಮ್ಮ ದೇಶದ ಒಂದು ಹೆಸರು ದಾಖಲಾಗಿರೋದು. ಯಾಕೆ ಸ್ವಾತಂತ್ರ್ಯೋತ್ಸವದಲ್ಲಿ ದಾಖಲಾಗಿರೋದು ಬಹಳ ಒಂದು ಬೇಸರದ ಸಂಗತಿ. ಯಾಕಂತ ಹೇಳಿದ್ರೆ ಸ್ವಾತಂತ್ರ್ಯೋತ್ಸವಕ್ಕೆ ಪರಕೀಯರ ವಿರುದ್ಧ ಪ್ರಥಮ ಒಂದು ಹೋರಾಟವನ್ನು ಮಾಡಿದವರು ರಾಣಿ ಅಬ್ಬಕ್ಕ ದೇವಿ ಅಂತ ಹೇಳಿ ಎಲ್ರಿಗೂ ಗೊತ್ತು, ಬಹುಶಃ ದಾಖಲಾಗಿಲ್ಲ 16ನೇ ಶತಮಾನದಲ್ಲಿ. ಅಂತಹ ಒಂದು ಉಳ್ಳಾಲದಲ್ಲಿ ಇಂದು ನಮ್ಮ ಜೀವನ, ನಾವೊಂದು 6 ಮಂದಿ ಮಕ್ಕಳು, ನಮ್ಮ ಜೀವನ ಸುಖಮಯವಾಗಿ ಸಾಗಬೇಕು ಅಂತ ಹೇಳಿದರೆ ನಮಗೆ ಈ ಉಳ್ಳಾಲದ ಬಂಧುಗಳು ಕೊಟ್ಟಂತಹ ನಮಗೆ ಒಂದು ಕೃಪೆ. ಯಾಕೆಂತ ಹೇಳಿದರೆ ನಮ್ಮ ತಂದೆಯವರು ಬಹುಶಃ ಶಾಲೆ 1942ರಲ್ಲಿ ಪ್ರಾರಂಭವಾಗಿರ್ಬೋದು. 1942ರಿಂದ ಬಹುಶಃ 3 ದಶಕಗಳ ಕಾಲ ನಮ್ಮ ತಂದೆಯವರು ಇಲ್ಲಿ ಕೆಲಸ ಮಾಡುವಂಥ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡುವಂತಹ ಒಂದು ಅವಕಾಶ ಸಿಕ್ತು. ಬಹುಶಃ ಆ ಒಂದು ದಿನಗಳು ಸದಾ ನೆನಪಿನಲ್ಲಿತ್ತು. ತದನಂತರ ನಮ್ಮ ಬಂಧುವಾಗಿರುವಂತಹ ವೇದಾವತಿಯವರು 4 ದಶಕಗಳಿಗೂ ಹೆಚ್ಚಿನ ಸೇವೆಯನ್ನು ಮಾಡಿದ್ದಾರೆ. ಇದು ನಮ್ಮ ಕುಟುಂಬ. ಯಾಕೆಂದರೆ ಈಗ ಶಾಲೆಗೆ 72 ವರ್ಷಗಳ ಈ ಒಂದು ಅವಧಿಯಲ್ಲಿ ಬಹುಶಃ ನಮ್ಮ ಒಂದು ಕುಟುಂಬದ ಸದಸ್ಯರು, ನಮ್ಮ ಹಿರಿಯವರಾಗಿ ನಮ್ಮ ತಂದೆಯವರು, ಅದೇ ರೀತಿ ಹಿರಿಯವರಾಗಿ ನಮ್ಮ ಬಂಧು ವೇದಾವತಿಯವರು ಈ ಶಾಲೆಯಲ್ಲಿ ತಮ್ಮ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಬಹಳ ಸಂತೋಷದ ವಿಷಯ. ಅದೇ ರೀತಿ ಈ ಶಾಲೆಯಲ್ಲಿ, ಯಾಕಂದರೆ ಈ ನಮ್ಮ ಉಳ್ಳಾಲದ ಬಂಧುಗಳ ಕೊಡುಗೆ ಎಷ್ಟು ಹೇಳಿದರೆ ಬಹಳ ಕಡಿಮೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ನನಗೆ ಒಂದು ಸರ್ವಜ್ಞನ ಮಾತುಗಳು ನೆನಪಿಗೆ ಬರುತ್ತವೆ. ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಬರಿಮುಖವು ಹಾಡೋನು ಹತ್ತಿರಂತಕ್ಕೂ ಸರ್ವಜ್ಞ. ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ವಿದ್ಯೆನಲ್ಲಿ ಬಂದು ನಾಡದ ತಾಯಿ, 2 ಶುದ್ಧ ವೈರಿಗಳು ಸರ್ವಜ್ಞ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮ್ಮ ಉಳ್ಳಾಲದ ಬಂಧುಗಳು ಅಂತ ಹೇಳಿದ್ರೆ ವಿದ್ಯೆಯ ಮಟ್ಟಿಗೆ ಎಷ್ಟೊಂದು ವಿಶೇಷ ಕೊಡುಗೆ ನಮ್ಮ ಉಳ್ಳಾಲಕ್ಕೆ ಕೊಟ್ಟಿದ್ದಾರೆ. ಅದು ಅನುದಾನಿತ ಒಂದು ಕನ್ನಡ ಶಾಲೆ ಇರ್ಬೋದು, ಹಿರಿಯ ಪ್ರಾಥಮಿಕ ಶಾಲೆ ಇರಬಹುದು, ಆಂಗ್ಲ ಮಾಧ್ಯಮ ಶಾಲೆ ಇರಬಹುದು, ಅಥವಾ ಭಾರತ ಹೈಸ್ಕೂಲ್ ಇರಬಹುದು, ವಿದ್ಯೆಯ ಮಟ್ಟಿಗೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಎಲ್ಲಿ ತಿದ್ದಬೇಕಾ ಜನರನ್ನು, ಮಕ್ಕಳನ್ನು ತಿದ್ದಿದ್ದಾರೆ, ಹಿರಿಯವರು ತಿಂದಿದ್ದಾಗೆ ಮಕ್ಕಳನ್ನು ತಿಂದಿದ್ದಾರೆ. ಅದೇ ರೀತಿ ಅವರು ಸಾಕಷ್ಟು ಒಂದು ಸಹಕಾರ ಧನ್ಯತೆಯನ್ನು ಕೊಟ್ಟಿದ್ದಾರೆ. ಯಾಕಂತ ಹೇಳಿದರೆ ನಾವು ಚಿಕ್ಕವರು ಇರಬೇಕಾದ್ರೆ ನಮ್ಮ ಇಲ್ಲಿಯ ಒಂದು ಶಾಲೆಯ ಕರೆಸ್ಪಾಂಡೆಂಟ್ ಅವರು ಬರುವಂತಹ ಸಂದರ್ಭಗಳು ನೋಡಿದ್ದೇವೆ. ಅವರು ಬಂದು ನಮಗೆ ಸಾಕಷ್ಟು ಒಂದು ಸಹಾಯವನ್ನು ಮಾಡಿದ್ದಾರೆ. ನಮ್ಮ ತಂದೆಯವರು ಒಂದು ವಿಧಿವಶವಾದ ಸಂದರ್ಭದಲ್ಲಿಯೂ ಬಹಳಷ್ಟು ಜನರು ಬಂದು ಹೆಚ್ಚಿನ ಒಂದು ಪ್ರೋತ್ಸಾಹ, ಹೆಚ್ಚಿನ ಒಂದು ಸಹಕಾರ, ಹೆಚ್ಚಿನ ಒಂದು ಕೃತಜ್ಞತೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ತಪ್ಪಾಗುತ್ತದೆ. ಆದ್ದರಿಂದ ಈ ಸಂದರ್ಭದಲ್ಲಿ ಇದೊಂದು ಏನಂತ ಹೇಳಿದರೆ ಈ ಸಾಂದರ್ಭಿಕ ಮಾತು. ಯಾಕಂದರೆ ವಿಶೇಷ ವೇದಾವತಿ ಟೀಚರ್ ಅವರು 60 ವರ್ಷ ಹುಟ್ಟುವಂತಹ ಈ ಸಂದರ್ಭ, 60 ವರ್ಷ ಪೂರೈಸುವಂತಹ ಈ ಸಂದರ್ಭದಲ್ಲಿ ನಮ್ಮ ಕುಟುಂಬದ ಪರವಾಗಿ ನಮ್ಮ ಈ ಉಳ್ಳಾಲದ ಬಂಧುಗಳನ್ನು, ಅವರು ಮಗುವಿನ ಒಂದು ಶಾಲೆಯ ಕರೆಸ್ಪಾಂಡೆಂಟ್ ಅಥವಾ ಇತರ ಬಂಧುಗಳಿರ್ಬೋದು, ವಿದ್ಯಾರಣ್ಯ ಕಲಾ ವೃಂದ ಅಂತ ಹೇಳಿದರೆ, ಅದೇ ವಿದ್ಯಾರಣ್ಯ ಇರ್ಬೋದು, ಹಳೆ ವಿದ್ಯಾರ್ಥಿಗಳ ಸಂಘ ಇರ್ಬೋದು, ಮಾರುತಿ ಯುವಕ ಮಂಡಲ ಇರ್ಬೋದು, ಇವರ ಈ ಬಂಧುಗಳನ್ನು ನಾನು ಹಾರ್ದಿಕವಾಗಿ ನೆನೆದು ಅಭಿನಂದಿಸ್ತೇನೆ. ಜೀವನ ಪಂಪನ ಕೂತ ಕೋಟಡು
ದೋಸ್ತಿ ಪಂಪನ ಬಾರಿ ಪೊರ್ಲುದ ಹೂ ಪಂಪೇರು. ಜೀವನವೆಂಬ ಹೂದೋಟದಲ್ಲಿ ಗೆಳೆತನವೆಂಬುದು ಬರೀ ಸುಂದರವಾದ ಹೂವು. ಹೌದು, ಇಂತಹ ಜೀವನವನ್ನು ಸಾಗಿಸುವಂತಹ ಒಂದು ಸಂದರ್ಭದಲ್ಲಿ ಎರಡು ಕುಟುಂಬಗಳು ಯಾಕಂದರೆ ನಮ್ಮ ಕುಟುಂಬಕ್ಕೆ ನಮ್ಮ ಮಾಸ್ಟ್ರು ಕುಂಜಪ್ಪ ಮಾಸ್ಟರ್ ಇರ್ಬೋದು, ಅಥವಾ ವೇದವತಿಯವರ ಕುಟುಂಬಕ್ಕೆ ಇರ್ಬೋದು, ಎಲ್ರಿಗೂ ಎಷ್ಟೊಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಈ ನಮ್ಮ ಉಳ್ಳಾಲದ ಬಂಧುಗಳು. ಈ ಸಂದರ್ಭದಲ್ಲಿ ಅವರ ಕೊಡುಗೆಯನ್ನು ನೆನೆಸಿ ಅವರಿಗೆ ಹಾರ್ದಿಕ ನಮನಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾರ್ದಿಕ ನಮನಗಳೊಂದಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಗ್ರ್ಯಾಟಿಟ್ಯೂಡ್ ಗೊತ್ತವ. ಗ್ರ್ಯಾಟಿಟ್ಯೂಡ್ ಈಸ್ ದಿ ಮೆಮರಿ ಆಫ್ ದ ಹಾರ್ಟ್. ಗ್ರ್ಯಾಟಿಟ್ಯೂಡ್ ಈಸ್ ದ ಮೆಮರಿ ಆಫ್ ದ ಹಾರ್ಟ್. ದ ಹಾರ್ಟ್ ಹ್ಯಾಸ್ ನೋ ಲ್ಯಾಂಗ್ವೇಜ್, ಇಟ್ ಸ್ಪೀಕ್ಸ್ ಟು ದ ಹಾರ್ಟ್. ಕೃತಜ್ಞತೆ ಅಥವಾ ನಮನ ಅಂತ ಹೇಳೋದು ಹೃದಯಾಂತರದಿಂದ ಬಂದಂತಹ ಒಂದು ಭಾವಗಳು. ಈ ಹೃದಯಾಂತರದಿಂದ ಬಂದಂತಹ ಭಾವಗಳನ್ನು ವ್ಯಕ್ತಪಡಿಸಿ ನಮ್ಮ ಉಳ್ಳಾಲದ ಬಂಧುಗಳಿಗೆ ನಾನು ನಮ್ಮ ಎರಡೂ ಕುಟುಂಬದ ಪರವಾಗಿ ಹಾರ್ದಿಕ ನಮನಗಳನ್ನು ಹೇಳುತ್ತಾ, ಯಾಕಂದರೆ 16ನೇ ಶತಮಾನದಲ್ಲಿ ಒಂದು ರಾಣಿ ಅಬ್ಬಕ್ಕ ದೇವಿಯವರ ಒಂದು ಕೊಡುಗೆಯಿಂದ ಬಹುಶಃ ಉಳ್ಳಾಲ ಯುರೋಪ್ನಲ್ಲೆಲ್ಲ ಹೆಸರು ಮಾಡಿತು ಅಂತೇಳಿ. ಆದರೆ ನಮ್ಮ ಬಂಧುಗಳಿದ್ದಾರೆ, ಉಳ್ಳಾಲದ ಬಂಧುಗಳು, ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ಉಳ್ಳಾಲದ ಹೆಸರು, ಉಳ್ಳಾಲ ಬಂಧುಗಳ ಹೆಸರು ವಿಶ್ವಾದ್ಯಂತ ಪಸರಿಸಲಿ, ಅವರ ಕೊಡುಗೆ ಅಜರಾಮವಾಗಲಿ ಅಂತ ಹೇಳಿ ನಾನು ಹಾರೈಸಿ, ನೆನಪಿನ ಬುಟ್ಟಿಯನ್ನೇ ಮನದಾಳದಲ್ಲಿ ಬಚ್ಚಿಟ್ಟುಕೊಂಡು ಇದೀಗ ಹೃದಯಪೂರ್ವಕವಾಗಿ ಬಿಚ್ಚಿಟ್ಟ ವಿಶ್ವನಾಥ್ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ರಾಜೇಶ್ ಪುತ್ರ ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೊಡ್ತೇವೆ. ಹಾಗೆ BM ಶಾಲೆಯ ಮುಖ್ಯೋಪಾಧ್ಯಾಯಿನಿಯವರಾಗಿ ಆಗಮಿಸಿದ್ದಾರೆ, ಅವರಿಗೆ ಕೂಡ ಸ್ವಾಗತವನ್ನು ಕೋರುತ್ತಾ ಮುಂದಿನ ಮಾತು ರಮನಾಥ್ ಕೋಟೆ. ಒಂದು 40 ವರ್ಷ ಮೊದಲ ಬೋರ್ಡಿರ್ಬೋದು, 55 ವರ್ಷ. ಆವಾಗ ಕುಂಜಪ್ಪ ಮಾಸ್ಟರ್ ಹಿರಿಯ ಮಗ ನಾವು ಕದ್ರಿಯಲ್ಲಿ ಆಗಿದ್ದೆವು. ಅಲ್ಲಿಂದ ನಾವು ಒಮ್ಮೆ ಈ ಶಾಲೆಗೆ ಬಂದಿದ್ದೆವು. ಅದು ಹೇಗೆ ಬಂದರೆ ಹೊಯ್ಗೆ ಬಜಾರಿಂದ ಬೋಟ್ ಇತ್ತು ಉಳ್ಳಾಲಕ್ಕೆ. ಆ ಬೋಟ್ನ ಮೂಲಕ ನಾವು ಇಲ್ಲಿಗೆ ಬಂದು ಇಲ್ಲಿ ನನ್ನ ಮಾವ ಒಬ್ಬರು ಸೋಮ್ ಮಾಸ್ಟರ್ ಅಂತ ಅವರಿಗೊಂದು ಬಸ್ ಇತ್ತು. ಇಲ್ಲಿಂದ ತೌಡುಗೋಳಿಗೆ ಪ್ರಪ್ರಥಮ ಬಸ್ ಅವರು ಪ್ರಾರಂಭಿಸಿದ ಅವರು ವಿಟ್ಲ ಸೈಡಿಂದ ಬಸ್ ಬರ್ತಾ ಇತ್ತು. ಇಲ್ಲಿಯ ಬಸ್ಸು ಇಲ್ಲಿಂದ ಉಳ್ಳಾಲದಿಂದ ತೌಡುಗೋಳಿವರೆಗೆ ಬಸ್ ಹೋಗ್ತಾ ಇತ್ತು. ಅದಕ್ಕೆ ಒಂದು ಲಾರಿ ಇತ್ತು ಅದೇ ಸ್ಥಾನದಲ್ಲಿ. ನಾವು ಆ ಬೋಟ್ನಲ್ಲಿ ಬಂದು ಇಲ್ಲಿಂದ ನಡ್ಕೊಂಡು ನಮ್ಮ ಬೀದಿ ಮನೆಗೆ ಹೋಗಿದ್ದೆವು. ಭಾಳ ಹಿಂದಿನ ನೆನಪು ನಂಗೆ ಕಾಣ್ತದೆ. ಈಗ ಕೂಡ ಇನ್ನು ಮುಂದಿನ ಗತಿಯಲ್ಲಿ ಕೂಡ ಈ ಬೋಟ್ನೇ ಬಹುಶಃ ನಮಗೆ ಪ್ರಧಾನವಾಗಿ ನದಿ ಸಂಪರ್ಕವೇ ಬಹುಶಃ ಪ್ರಧಾನವಾದ ಕಾಲ ಒಂದು ಬರ್ಬೋದು ಅಂತ ಹೇಳ್ತಾರೆ. ಯಾವಾಗಂದರೆ ಈಗ ರೋಡ್ದು ಬಿಸಿ ಮತ್ತು ಈಗ ಸಂಪರ್ಕ ಕೊರತೆ, ಅದು ಬಹುಶಃ ಮುಂದಿನ ಒಂದು ದಿವಸದಲ್ಲಿ ಅದು ಜಲಸಂಪರ್ಕವೇ ಬಹುಶಃ ಪ್ರಧಾನವಾದ ಕಾಲ ಬಹುಶಃ ಬರ್ಬೋದು ಅಂತ ನಾನು ಅನಿಸಿಕೆ. ಹಾಗಾಗಲಿ, ಅದು ಕೂಡ ಬೆಳೀಲಿ. ಉಳ್ಳಾಲದ ಬಗ್ಗೆ ಮಾತಾಡುವಾಗ ಉಳ್ಳಾಲದ ಪ್ರಥಮ ಹೋರಾಟಗಾರ್ತಿ ರಾಣಿ ಅಬ್ಬಕ್ಕನ ಹೆಸರು ಬಹುಶಃ ಅಬ್ಬಕ್ಕನ ಹೋರಾಟದಲ್ಲಿ ಬಹುಶಃ ಇಲ್ಲಿಯ ಮೊಗವರು ಪಟ್ಟಂತಹ ಶ್ರಮ ಅದು ಈಗಲೂ ನಮಗೆ ನೆನಪಿರ್ಬೋದು. ಆ ಬೋಟ್ನ ಮೂಲಕ ರಾತ್ರಿ ಆ ತೂಟೆಯ ಮೂಲಕ ಆ ಯುದ್ಧ ವೈರಿಗಳ ಬೋಟಿಗೆ ಬೆಂಕಿ ಹಚ್ಚಿ ಹೋರಾಟ ನಡೆಸಿದಂಥ ವೀರರು ಇಲ್ಲಿಯ ಮೊಗವೀರರು. ಆ ಹೋರಾಟಗಾರ್ತಿ ರಾಣಿ ಅಬ್ಬಕ್ಕಳ ಹೆಸರು ಅದು ರಾಷ್ಟ್ರವ್ಯಾಪಿಯಾಗಿ ಅದು ಇನ್ನೂ ಕೂಡ ಅದು ಆಗಲಿಲ್ಲ. ಅವರು ರಾಷ್ಟ್ರವ್ಯಾಪಿ ನಾಯಕರಾಗಿ ಹೋರಾಟಗಾರ್ತಿಯಾಗಿ ಅವರ ಹೆಸರು ಉಲ್ಲೇಖವಾಗಲಿ ಅಂತ ಹಾರೈಸಿ ಬಹಳ ಒಂದು ಸುಂದರವಾದ ಕಾರ್ಯಕ್ರಮ. ಬಹುಶಃ ನಮ್ಮ ಜೀವನದಲ್ಲಿ ಎಲ್ಲರ ಜೀವನದಲ್ಲಿ ಕೂಡ ಇದು ಬಹಳ ಮುಖ್ಯ. ನಮಗೆ ಒಳ್ಳೆಯ ಒಳಿತಿಗೆ ನಮ್ಮ ಇದಕ್ಕೆ ನೆರವು ನೀಡಿದಂಥ ಇವರೆಲ್ಲರನ್ನ ನಮ್ಮನ್ನು ಗುರುತಿಸುವುದು ನಮ್ಮ ಜೀವನದಲ್ಲಿ ನಮ್ಮ ಪ್ರಥಮ ಕರ್ತವ್ಯ. ಬಹುಶಃ ನದಿಯು ಒಂದು ಸುಭಾಷಿತ ಇದೆ, ನದಿಯು ಪರೋಪಕಾರಕ್ಕಾಗಿ ಹರಿಯುತ್ತದೆ, ಗಿಡಮರಗಳು ಪರೋಪಕಾರಕ್ಕಾಗಿ ಹಣ್ಣು ಕೊಡ್ತವೆ. ಅದು ನಮ್ಮ ಜೀವನದಲ್ಲಿ ನಾವು ಏನು ಸಾಧಿಸ್ತೇವೆ, ಏನು ಮಾಡ್ತಾ ಇದ್ದೇವೆ, ನಾವು ದುಡಿದಂಥ ಒಂದು ಸಣ್ಣ ಪರ್ಸೆಂಟ್ಗಳನ್ನು ಮಕ್ಕಳಿಗಾಗಿ ದುಡಿಯುವ ಮಕ್ಕಳಿಗಾಗಿ ನಾವು ಮೀಸಲಾಗಿಟ್ಟು ಅದನ್ನು ನೀಡುವಂಥ ಒಂದು ಉದಾರ ಮನೋಭಾವವನ್ನು ನಾವೆಲ್ಲರೂ ಬೆಳೆಸಿಕೊಳ್ಳಬೇಕಾಗಿದೆ. ಬಹುಶಃ ಮುಸ್ಲಿಮರಲ್ಲಿ ಬಹುಶಃ 0.3% ಅವರ ದುಡಿದ ಆದಾಯವನ್ನು ಬದಿಗಿಟ್ಟು ಅದನ್ನು ಕೊಡುವಂಥ ಒಂದು ಸಂಪ್ರದಾಯ ಈಗಲೂ ಇದೆ.
ಅದೇ ನಾವೆಲ್ಲರೂ ದುಡಿಯುವಂಥ ನಾವೆಲ್ಲರೂ ನಮ್ಮ ಗಳಿಕೆಯ 1% ಬಡವರಿಗಾಗಿ ದುರ್ಬಲರಿಗಾಗಿ ಮೀಸಲಾಗಿರ್ಬೇಕಾದಂಥ ಕಾಲ ಇವತ್ತು ಬಂತ ಅಗತ್ಯ. ಇದನ್ನೆಲ್ಲರೂ ನಾವು ಮಾಡೋಣ. ಮೊಗವೀರ ಹಳೆ ವಿದ್ಯಾರ್ಥಿ ಸಂಘ ಮೊಗವೀರ ಶಾಲೆ ಅಂತ ಹೇಳಿದರೆ ಮೊಗವೀರ ಶಾಲೆಯ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಅವರ ಸಂಸ್ಥೆ ಭಾವಿಸಿಕೊಂಡು ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯ ದಿನ ಸಿಹಿ ತಿಂಡಿ ಕೊಡ್ತಾರೆ. ಅದಲ್ಲದೆ ನಾನು 1977ಕ್ಕೆ ಶಾಲೆಗೆ ಬರುವಾಗ ಶಾಲೆಯಲ್ಲಿ ಬಾವಿ ಇರಲಿಲ್ಲ. ಆ ಬಾವಿಯ ಕೊರತೆಯನ್ನು 1978ರಲ್ಲಿ ಶಾಲೆಗೊಂದು ಬಾವಿ ಸ್ಥಾಪನೆ ಮಾಡಿ, ಹಾಗೆ ಶಾಲೆಯ ರಂಗಮಂಟಪ, ಶಾಲೆಯ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಸಕ್ರಿಯವಾಗಿ ಭಾಗವಹಿಸುವಂಥ ನನ್ನ ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಸದಸ್ಯರನ್ನು ಆತ್ಮೀಯವಾಗಿ ನಾನು ನನ್ನ ಬಂಧುಗಳ ಪರವಾಗಿ ಸ್ವಾಗತಿಸ್ತೇನೆ. ಅನ್ಯೋನ್ಯತೆ ಇರ್ತೇನೆ ಹೆಂಗೆ ಜಾನಕಿ ಟೀಚರ್ ಸ್ಟೆಲ್ಲಾ ಮಾರಿಸಿದೆ 5ನೇ 6ನೇ 7ನೇ ಕ್ಲಾಸಿಗೆ ಟೀಚರ್ ಅಂದಿತ್ತೇರು ಸಮಪೆಟ್ಲ ಮಾಡ್ತೇರು ತಮ್ಮನೆ ಒಂಚೂರು ಜೋರಿತ್ತ ಆ ಟೈಮ್ಗಳು 5 ಬೊಕ್ಕ ಈ ಶಾಲೆ ಬತ್ತಿ ಬೊಕ್ಕ ಈ ಶಾಲೆಗೆ ಬತ್ತಕ ಹೆಂಗಾರ ಎರಡನೇ ಶಾಲೆ ಇರ್ತೇರು ಜೋಕ್ಲ ಪರಿಚಯ ಮಂತ್ ಕೊರಿಯರು ಆ ಟೈಮ್ಗಳು ಯಾರು ಜೋಕ್ಲಿಗೆ ಏನಾರ್ದ ಅಪ್ಪನ ಸಹಕಾರಲ್ಲ ಕೊಡ್ತೆ ಇನ್ನು ಹೆಂಗಲ್ಲ ಬಲಿಗೆ 5 ವರ್ಷ ಬರ್ತೆ ಹಾಕೊಂಡು ಅರೆಗೆ 15ನೇ ವರ್ಷದ ಪುಟ್ಟಪರ್ಪದ ಶುಭಾಶಯಗಳು ಅರೆಗೆ ದೇವಿಯ ಸುಖ ಶಾಂತಿ ನೆಮ್ಮದಿ ಆರೋಗ್ಯದ ಜೀವನವನ್ನು ಕಾಪಾಡಂದು ಅಪ್ಪ ದುರ್ಗಾ ಪರಮೇಶ್ವರಿ ನಾಲ್ಕನಿಗೆ ರಟ್ಟೊಂದು ಏನಪ್ಪ ಅದ್ರ ಬಂದು ಹಿಂದೆ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿರುವ ಮಾರುತಿ ಯುವಕ ಮಂಡಲದ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ತಮ್ಮ ಸಂಘದ ಬೆಳ್ಳಿ ಹಬ್ಬದ ಸವಿನೆನಪಿಗಾಗಿ ಶಾಲಾ ಕಟ್ಟಡವನ್ನು ನೂತನವಾಗಿ ನಿರ್ಮಿಸಿಕೊಟ್ಟು ವರ್ಷಂಪ್ರತಿ ಜಾನಕಿ ಪುತ್ರನಿವರಿಂದ ತಮಗಾಗಿ 2 ಮಾತುಗಳು. ಈ ತಿಂಗಳಲ್ಲಿ ನಿವೃತ್ತಿಯಾಗಲಿರುವ ವೇದ ಟೀಚರ್ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತಿಗೆ ಅವರಿಗೆ 60 ವರ್ಷ ತುಂಬುತ್ತದೆ. ಆದರೂ ಕೂಡ ಈ ತಿಂಗಳ ಎಂಡಿನ ತನಕ ಸರ್ಕಾರ ಅವರಿಗೆ ಸೇವೆಯಲ್ಲಿ ಮುಂದುವರಿಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ನಾನು ಈ ಶಾಲೆಗೆ ಬಂದಾಗ ನಮ್ಮ ಕುഞ്ഞಪ್ಪ ಮಾಸ್ಟರು ನನ್ನ HM ಆಗಿದ್ದರು. ಹಾಗೆ ಆನಂತರ ಗಿರಿಜಾ ಟೀಚರ್ ಆದರು, ಆನಂತರ ಜಯವತಿ ಟೀಚರ್, ಸುಗಂಧಿ ಟೀಚರ ಕೈಯಿಂದ ಅಧಿಕಾರವನ್ನು ಪಡೆದುಕೊಂಡು ನಾನು 6 ವರ್ಷ HM ಆಗಿದ್ದೆ. ಈಗ ವೇದ ಟೀಚರ್ HM ಆಗಿದ್ದಾರೆ. ನಮ್ಮದಿದು ನಾವು
ಕೆಲಸ ಮಾಡುವ ಒಂದು ಶಾಲೆ ಎನ್ನುವುದಕ್ಕಿಂತ ಒಂದು ಮನೆಯ ವಾತಾವರಣ ಇಲ್ಲಿ ಇತ್ತು. ನಮ್ಮ ಹಿರಿಯರ ಈ ಶಾಲೆಯಲ್ಲಿ ನಾವು ಕಲ್ತದ್ದು ಅನೇಕ, ನಮಗೆ ಗೊತ್ತಿದ್ದದ್ದು ಸ್ವಲ್ಪ. ನಮ್ಮ ಹಿರಿಯರು, ನಮ್ಮ ಗುರುಗಳು, ನಮ್ಮ ಕಿರಿಯರು ಎಲ್ಲರೂ ಸೇರಿ ಒಂದು ರೀತಿಯ ಸೌಹಾರ್ದಯುತವಾದ ವಾತಾವರಣದಲ್ಲಿ ಈ ಶಾಲೆಯಲ್ಲಿ ಹೇಗೆ ಸರ್ವಿಸ್ ಮುಗಿದಿದೆ ಅಂತ ಹೇಳಲಿಕ್ಕೆ ನನಗೆ ಆಗುವುದೇ ಇಲ್ಲ. ಈ ಶಾಲೆಯ ಅಟ್ಯಾಚ್ಮೆಂಟ್ ಅಂದರೆ ನನ್ನ ಹೆಚ್ಚಿನ ಬಾಲ್ಯದಿಂದ ಹಿಡಿದು ಇಂದಿನ ತನಕ ಈ ಶಾಲೆಯ ಪರಿಸರದಲ್ಲೇ ನನ್ನ ಒಡನಾಟ. ಹಾಗೆ ಶಾಲೆ ಆಗ ತುಂಬಿ ತುಳುಕುತ್ತಿತ್ತು ಮಕ್ಕಳಿಂದ. ನಮ್ಮ ಮಾಜಿ ಸಂಚಾಲಕರು ಹೇಳಿದರು, ಬಾಬು ಬನ್ನಿಯರವರು 934 ಮಕ್ಕಳಿದ್ರು ಜಯ ಟೀಚರ್ ಇರುವಾಗ. ಆದರೆ ಅದರ ನಂತರ ಕೂಡ ನಮಗೆ 1000ದಷ್ಟು ಮಕ್ಕಳು ಬಂದರು. ಆಗ ಸರ್ಕಾರದಲ್ಲಿ ಒಂದು ಕ್ರಮ ಇತ್ತು, ಮಕ್ಕಳು ಹೆಚ್ಚಾದ ಕೂಡಲೇ ಒಂದು ಹೆಚ್ಚುವರಿ ಕ್ಲಾಸ್ ಕೊಡ್ತಾರೆ. ಹಾಗೆ ಬೇರೆ ಶಾಲೆಯಿಂದ ಬಂದ ಮಕ್ಕಳು ಕೂಡ ಇಲ್ಲಿಗೆ ಸೇರುವಾಗ ನಾವು 5ನೇ ಕ್ಲಾಸನ್ನು 3 ತರಗತಿ ಮಾಡಿದೆವು. ABC 1ರಿಂದ 4ರ ತನಕ ABC, ಪುನಃ 5ನೇ ಕ್ಲಾಸನ್ನು ABC ಮಾಡಿದೆವು. 6, 7 ಅದು 2 ಕ್ಲಾಸ್ ಇತ್ತು. ಆಗ ಟೀಚರ್ ಹೆಚ್ಚುವರಿ ಮತ್ತೆ ಕೊಡ್ತಾರೆ. ಅದೇ ಸಮಯದಲ್ಲಿ ನಮ್ಮ ವೇದ ಟೀಚರ್ 77ರಲ್ಲಿ ಇಲ್ಲಿಗೆ ಬಂದಿದ್ದರು. ಅವರಿಗೆ ಆ ಹೆಚ್ಚುವರಿ ಕ್ಲಾಸನ್ನು 5ನೇ ತರಗತಿಯನ್ನು ಅವರಿಗೆ ಕೊಟ್ಟು ಅವರನ್ನು ಈಗ ಅಲ್ಲಿ ಒಂದು ಶಾಲೆಯ ಅವಧಿಯಲ್ಲೊಂದು ಕ್ಲಾಸ್ ರೂಮ್ ಇತ್ತು. ಇಡೀ ತರಗತಿಯ ಪಾಠವನ್ನೇ ಅವರು ವಹಿಸಿಕೊಂಡರು. ಬಹಳ ಚುರುಕು ವೇದ ಟೀಚರ್. ಚುರುಕಂತ ಹೇಳಿದರೆ 1 ನಿಮಿಷವನ್ನು ಅವರು ಹಾಳು ಮಾಡ್ತಿರ್ಲಿಲ್ಲ. ಹಾಗೆ ಒಂದು 11 ಗಂಟೆಗೆ ನಮಗೆ ಒಂದು ಚಹಾ ಕುಡಿಯುವ ಅಭ್ಯಾಸ ಉಂಟು. ಆಗ ಯಾರೆಲ್ಲ ಇದ್ದೇವೆ ಈ ಶಾಲೆಯಲ್ಲಿ ಅವರಿಗೆಲ್ಲರಿಗೂ 1 ಡಬ್ಬ 2 ಡಬ್ಬದಲ್ಲಿ ತಿಂಡಿ ತುಂಬಿಸಿ ತಂದು ಒಬ್ಬೊಬ್ಬರೇ ಕುಡಿದು ಹೋಗುದು. ನಮ್ಮ ಪಾಲ್ ನಾವು ಎಷ್ಟು ತಿನ್ಬೇಕು ಅಷ್ಟನ್ನೇ ತಿಂದು, ಅಂದರೆ ಅಷ್ಟು ಒಂದು ಪ್ರೀತಿಯಿಂದ ಇಲ್ಲಿ ನಾವು ಒಡನಾಟ ಮಾಡಿದೆವು. ಹಾಗೆ 5ನೇ ಕ್ಲಾಸನ್ನು ವೇದ ಟೀಚರ್ ವಹಿಸಿಕೊಂಡ ನಂತರ ಅವರು ಇಡೀ ದಿವಸ ಆ ಕ್ಲಾಸಲ್ಲಿ ಇದ್ದರು. ಎಲ್ಲ ಸಬ್ಜೆಕ್ಟ್ ಅವರಿಗೆ. 5ರಿಂದ 6ರಿಂದ ಮೇಲೆ ನಮಗೆ ಸಮಾಜಕ್ಕೆ, ಇಂಗ್ಲೀಷಿಗೆ, ಕನ್ನಡಕ್ಕೆ, ಲೆಕ್ಕಕ್ಕೆ, ಹೀಗೆ ಬೇರೆ ಬೇರೆ, ಹಿಂದಿಗೆಲ್ಲ ಬೇರೆ ಬೇರೆ. ಆಗ 5ನೇ ಕ್ಲಾಸಿನ ಮಕ್ಕಳನ್ನು ನಾವು ಪಾಲು ಮಾಡುವಾಗ ನಮ್ಮನ್ನು ಕರೀತಾರೆ. 2 6 ABಯ ಟೀಚರನ್ನು ಕರೆದು ಆ ಮಕ್ಕಳನ್ನು ನಮಗೆ ಪಾಲು ಮಾಡಿ ಕೊಡುವಾಗ ಮಕ್ಕಳು ಹೇಳಿದ್ರು, ಆ ಮಕ್ಕಳು ನಮ್ಮ ವೇದ ಟೀಚರ ಮಕ್ಕಳು ನನಗೆ. ಯಾಕೆ? ಅವರ ಮಕ್ಕಳು ಅಷ್ಟು ಹುಷಾರಿದ್ರು. ಎಲ್ಲ ಮಕ್ಕಳಂದರೆ ತುಂಬ, ಎಲ್ಲದರಲ್ಲಿ ಕೂಡ ಮಕ್ಕಳು ತುಂಬ ಚುರುಕು. ಹಾಗೆ ನಾವು ಜಗಳ ಮಾಡಿ ಟೀಚರ್ ಆ ಮಕ್ಕಳು ನಮಗೆ, ಈ ವೇದ ಟೀಚರ್ ಮಕ್ಕಳು ನಮಗೆ ಅಂತ ಹೇಳಿ ನಾವು ಪಾಲು ಮಾಡಿಕೊಂಡು ಆ ಮಕ್ಕಳನ್ನು, ಅಂದರೆ ಅಂಥ ಒಂದು ವಾತಾವರಣದಲ್ಲಿ ನಾವು ಅಷ್ಟು ಚಂದ ಮಾಡಿ ಕೆಲಸ ಮಾಡ್ತೇವೆ. ಹಾಗೆ ನಾನು HM ಆಗಿರುವಾಗ HMನವರಿಗೆ 1-2 ಪಾಠ ಮಾತ್ರ ಕೊಡು. ಅಂದರೆ ಅವರಿಗೆ ಪೇರೆಂಟ್ಸ್ ಎಲ್ಲ ಬಂದಾಗ ಅವರ ಹತ್ರ ಮಾತಾಡಲಿಕ್ಕೆ ಇರ್ತದೆ. ಅದು ಕೂಡ ನನ್ನ ತರಗತಿಗೆ ನಾನು ಪಾಠಕ್ಕೆ ಫಸ್ಟ್ ಪೀರಿಯಡ್ ಇಲ್ಲ, ಸೆಕೆಂಡ್ ಪೀರಿಯಡ್ಗೆ ಹೋಗುವಾಗಲೇ ಪೇರೆಂಟ್ಸ್ ಬರೋದು. ಅಲ್ಲಿ ಮಕ್ಕಳಿಗೆ ಪಾಠವೂ ಇಲ್ಲ. ಆಗ ಎಲ್ಲರಿಗಿಂತ ಮುಂದೆ ವೇದ ಟೀಚರ್ ಹೋಗಿ ಅಲ್ಲಿ ಪಾಠ ಮಾಡೋದು. ನಾನು ಅವರ ಹತ್ರ ಎಷ್ಟೋ ಸಲ ಜಗಳ ಮಾಡಿದ್ದೇನೆ. ಮಾತಾಡೋದು ಏಕವಚನದಲ್ಲಿ. ಈಗ ನಿನಗೆ ಗೊತ್ತಾಗೋದಿಲ್ವಾ? ನನಗೆ ಅಲ್ಲಿ ಪೇರೆಂಟ್ಸ್ ಬರುವಾಗ ಪಾಠ ಮಾಡಲಿಕ್ಕಾಗ್ತದ? ಈಗ ನೀನು ಪಾಠ ಶುರು ಮಾಡಿ ಅರ್ಧದಲ್ಲಿ ನಿಲ್ಲಿಸಲಿಕ್ಕಾಗ್ತದ? ನೀನು ಯಾಕೆ ಹೀಗೆ ಮಾಡೋದು? ಅಲ್ಲ, ನೀವು ಬರಲಿಲ್ಲ ಅದಕ್ಕೆ ನಾನು ಅಂದರೆ 1 ನಿಮಿಷ ಕೂಡ ಅವರು ಅದನ್ನು ವೇಸ್ಟ್ ಮಾಡಲಿಕ್ಕೆ ಬಿಡ್ತಿರಲಿಲ್ಲ. ಎಷ್ಟೋ ಸಲ ನಾವು ಪಿರಿಯಡಿಗೋಸ್ಕರ ನಾವು ಜಗಳ ಮಾಡಿದ್ದೇವೆ. ನಿನಗೆ ಅರ್ಥ ಆಗಬೇಕು, ನನಗೆ ಬೇರೆ ಪಿರಿಯಡ್ ಸಿಗುವುದಿಲ್ಲ, ಅಥವಾ ನಿಮ್ಮ ಪಿರಿಯಡ್ ನನಗೆ ಕೊಡುವುದಿಲ್ಲ, ನನಗೂ ಎಲ್ಲ ಟೀಚರ್ಸ್ನವರು ಕೂಡ ನಾನು ಒಂದು ಲೀಸರ್ ಪೀರಿಯಡ್ ಇದ್ರೂ ಕೂಡ ಆ ಪಾಠ ಮಾಡುವಂಥ ಒಂದು ಮುತುವರ್ಜಿಯನ್ನು ಮಾಡ್ತಿದ್ರು. ನಿಜವಾಗಿ ಈ ಶಾಲೆಯಲ್ಲಿ ಕೆಲಸ ಮಾಡಿದ ಅಧ್ಯಾಪಕರು ಪುಣ್ಯವಂತರು, ಈ ಶಾಲೆಯ ಮಕ್ಕಳು ಪುಣ್ಯವಂತರು. ಹಾಗೆ ನಮ್ಮ ಮ್ಯಾನೇಜ್ಮೆಂಟ್, ಅವರನ್ನು ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದರೆ ಬೇರೆ ಶಾಲೆಯಲ್ಲೆಲ್ಲ ಮ್ಯಾನೇಜ್ಮೆಂಟ್ ಅಂತ ಹೇಳಿದರೆ ಟೀಚರ್ಸ್ನವರು ನಡುತ್ತಾರೆ. ಒಂದು ಸಿನ್ಸಿಯರ್ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಟೀಚರ್ ಆ ಶಾಲೆಯಲ್ಲಿ ನಿಲ್ಲಕ್ಕಿಲ್ಲ. ಮ್ಯಾನೇಜ್ಮೆಂಟ್ನವರ ಒಂದು ದಬ್ಬಾಳಿಕೆಗೆ, ದೌರ್ಜನ್ಯಕ್ಕೆ ಎಲ್ಲ ಅಂದರೆ ಅಷ್ಟು ಟಾರ್ಚರ್ ಕೊಡ್ತಾರೆ. ಆದರೆ ನಮ್ಮ ಮ್ಯಾನೇಜ್ಮೆಂಟು ಸಂಪೂರ್ಣವಾಗಿ ನಮಗೆ ಎಲ್ಲ ಒಂದು, ನಾವು ಏನು ಕೆಲಸ ಮಾಡಿದರೂ ನಮಗೆ ಬೆನ್ನೆಲುಬಾಗಿ ನಿಂತು ಈ ಶಾಲೆಯ ಒಂದು ಅಭಿವೃದ್ಧಿಯಲ್ಲಿ ಮ್ಯಾನೇಜ್ಮೆಂಟ್ನವರು ಕೈ ಜೋಡಿಸಿದ್ದಾರೆ. ಮತ್ತು ಹಳೆ ವಿದ್ಯಾರ್ಥಿ ಸಂಘದವರು ಕೈ ಜೋಡಿಸಿದ್ದಾರೆ, ಮಾರುತಿಯವರು ಕೈ ಜೋಡಿಸಿದ್ದಾರೆ. ಇಡೀ ಊರೇ ಒಂದು ಸೇವಾ ಮನೋಭಾವದಿಂದ ಕಟ್ಟಿದ ಶಾಲೆ. ಆ ಶಾಲೆಯಲ್ಲಿ ಎಲ್ಲರೂ ಕೂಡ ಈ ಶಾಲೆಗೊಂದು ತನುಮನ ಧನದ ಒಂದು ಸಹಕಾರವನ್ನು, ಒಂದು ಸಮರ್ಪಣಾ ಭಾವದ ಸೇವೆಯನ್ನು ಇಲ್ಲಿ ಮಾಡಿದ್ದಾರೆ. ಈ ಶಾಲೆಯಲ್ಲಿ ನಮ್ಮ ವೇದ ಟೀಚರು
ತುಂಬ ದೀರ್ಘ ಸಮಯದಲ್ಲಿ ಒಂದು 4 ದಶಕಗಳ ಕಾಲ ಸೇವೆ ಮಾಡಿದ್ದಾರೆ. ಆದರೆ ಒಂದು ನಿಮಿಷ ಕೂಡ ಅವರು ಬಿಡುವು ಮಾಡಲಿಲ್ಲ. ಕೆಲಸ ಅಂದರೆ ಕೆಲಸವೇ ದೇವರಂತ ಆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಹಾಗೆ ಮಕ್ಕಳು ಕೂಡ ತುಂಬ ಒಂದು ಗ್ರೌಂಡಲ್ಲಿ ಆಡಲಿಕ್ಕೆ ಬಿಟ್ಟರೆ ಇಡೀ ಗ್ರೌಂಡಿನ ತುಂಬ ಮಕ್ಕಳು. ಈಗ ಕೂಡ ನನಗೆ ಕನಸು ಬೀಳುವುದು ಗ್ರೌಂಡಲ್ಲಿ ಮಕ್ಕಳು ಯೂನಿಫಾರ್ಮ್ ಹಾಕಿ ಆಡುವಂಥ ದೃಶ್ಯ. ಅದು ನಾನು ಕೆಲವು ಟೀಚರ್ಸ್ನವರ ಹತ್ರ ಹೇಳಿದೆ, ಏನೋ ದುರಾದೃಷ್ಟ ಎಲ್ಲ ಶಾಲೆಗಳಲ್ಲಿ ಕೂಡ ಇಂಗ್ಲೀಷ್ ಮಾಧ್ಯಮ ಆದ ನಂತರ ಮಕ್ಕಳ ಸಂಖ್ಯೆ ಸ್ವಲ್ಪ ಕಡಿಮೆ ಆಗುತ್ತಾ ಇರ್ತದೆ. ಆದರೆ ಇನ್ನೂ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕ್ರಮೇಣ ಈ ಶಾಲೆಗೆ ಮಕ್ಕಳಿಂದ ಕೂಡ ತುಂಬಿ ತುಳುಕಬಹುದು, ಅಂಥ ಸಂದರ್ಭ ಕೂಡ ಬರಬಹುದು. ಅಂಥ ಸಂದರ್ಭ ಬರಲಿ. ಇನ್ನು ವೇದ ಟೀಚರ 60ನೇ ವರ್ಷದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ದೇವರ ಆಯುಷ್ಯ, ಆರೋಗ್ಯ, ಶಾಂತಿ, ಸಮಾಧಾನ ಕೊಡಲಿ. ಇನ್ನು ಸೇವೆಯಲ್ಲಿ ನಿವೃತ್ತಿ ಆಗ್ತೇನೆ ಅಂತ ಬೇಸರ ಮಾಡಲಿಕ್ಕಿಲ್ಲ. ಸಾಮಾಜಿಕ ಕ್ಷೇತ್ರ ಇದೆ, ಎಲ್ಲರನ್ನು ಕೈ ಬೀಸಿ ಕರೆಯುತ್ತಾ ಇದೆ. ತಮ್ಮನ್ನು ಅಭಿನಂದಿಸುವಂಥ ಯೋಗ್ಯತೆ ನನಗಿಲ್ಲ. ಆದರೂ ಸಹ ನನ್ನ ಒಂದು ಸಾಮರ್ಥ್ಯಕ್ಕೆ ಸರಿಯಾಗಿ ನಿಮ್ಮನ್ನು ನಾನು ನನ್ನ ಪತಿ ಮತ್ತು ನಾನು ಇದ್ದುಕೊಂಡು ತುಂಬ ಹೃದಯದಿಂದ ಅಭಿನಂದಿಸ್ತೇನೆ ಸರ್.
ಟೀಚರ್ ಆವಾಗಲೇ ಮಾತಾಡಬೇಕಾದ್ರೆ ಹೇಳಿದರು, ಎರಡು ಕುಟುಂಬ ಅಂತೇಳಿ. ಒಂದು ವೇದ ಟೀಚರ್ ಕುಟುಂಬ, ಇನ್ನೊಂದು ನಮ್ಮ ಶಾಲೆಯ ಅಂದರೆ ಮಗುವರ ಸಂಘದ ಕುಟುಂಬ ಅಂತೇಳಿ. ಇದು ವಸುದೇವ ಕುಟುಂಬ ಟೀಚರ್. ಇದೊಂದು ವಸುದೇವ ಕುಟುಂಬ. ಈ ಕುಟುಂಬದಲ್ಲಿ ಏನು ವ್ಯತ್ಯಾಸಗಳಿಲ್ಲ. ವ್ಯತ್ಯಾಸ ಇಲ್ಲ ಅನ್ನೋದಕ್ಕೆ ಇಲ್ಲಿ ಸಾಕ್ಷಿಭೂತನಾಗಿ ನಾನಿದ್ದೇನೆ. ನನ್ನ ಎರಡು ಕಣ್ಣುಗಳದು ಚಕ್ಷುಗಳು ಸಾಕ್ಷೀಭೂತವಾಯಿತು. ಅದೇನಂತ ಹೇಳಿದರೆ, ಇಲ್ಲಿ ಸನ್ಮಾನ ಆದದ್ದಲ್ಲ, ಇಲ್ಲಿ ಸನ್ಮಾನಗಳ ಸರಮಾಲೆಯಾಗಿದೆ. ಟೀಚರ್ಗೆ ಯಾರನ್ನು ಬಿಡುವುದು, ಯಾರನ್ನು ಬಿಡಬಾರ್ದು ಅನ್ನುವಂಥದ್ದು ಒಂದು ತೊಲರಾಟದಲ್ಲಿ ಹೇಗಾದರೂ ಬಂದವರು ಎಲ್ಲರಿಗೂ ಸನ್ಮಾನ ಆಗಬೇಕು ಅನ್ನುವಂಥದ್ದು. ನಾನು ಮೊನ್ನೆ ಮಾತಾಡಬೇಕಾದ್ರೆ ಹೇಳಿದೆ, ಟೀಚರ್ ನೀವು 30ನೇ ತಾರೀಕಿಗೆ ರಿಟೈರ್ಡ್ ಆಗಿ ಹೋಗುವಾಗ ನಮ್ಮದೊಂದು ಕೂಟ ಮಾಡ್ತೇವೆ ನಾವು, ಅದರಲ್ಲಿ ನೀವು ಭಾಗಿಯಾಗಬೇಕು, ಅವಾಗ ಎಲ್ಲರನ್ನೂ ಕರೆಯಿರಿ. ಇಲ್ಲ, ಇದು ನಾನು ನನ್ನ ಕೃತಜ್ಞತೆಯನ್ನು ಸಲ್ಲಿಸಬೇಕು ಮಗುವರ ಸಂಘಕ್ಕೆ, ನನ್ನೆಲ್ಲ ಸಹಕಾರ ಕೊಟ್ಟ ಎಲ್ಲರಿಗೂ ಕೊಡಬೇಕು, ಇದನ್ನು ನೀವು ಹಿಂದೆ ಹಾರಬಾರ್ದು. ಅವರೊಂದು ಮಾತು ಹೇಳಿದರೆ ಮತ್ತೆ ಹಿಂದೆ ಸರಿಯುವ ಅವರಲ್ಲ. ನಾನು ಬಹುಶಃ 5ನೇ ಕ್ಲಾಸ್ ಅಥವಾ 6ನೇ ಕ್ಲಾಸ್ನಲ್ಲಿರುವಾಗ ವೇದ ಟೀಚರ್ ನಮ್ಮ ಈ ಶಾಲೆಗೆ ಬಂದರು. ನಮಗೆ ಮಗುವರ ಶಾಲೆಯ ಟೀಚರ್ಸ್ ಅಂದರೆ ಅದೊಂದು ವಿಶೇಷತೆ, ಅವರಲ್ಲಿ ವಿಶಿಷ್ಟತೆ. ಬೇರೆ ಶಾಲೆ ಬಗ್ಗೆ ನಾನು ಆ ಸಂದರ್ಭದಲ್ಲಿ ನೋಡಿಲ್ಲ. ಈಗ ನೋಡಬೇಕಿದ್ರೆ ಈ ಶಾಲೆಯ ಇದೊಂದು ಮಣ್ಣಿನ ಗುಣ ಅಥವಾ ಈ ಶಾಲೆದೊಂದು ಏನೋ ಕಾರಣಿಕೆದ್ದಾಗಿ ನಮ್ಗೆ ಗೊತ್ತಿರಬೇಕು. ಈ ವೇದಿಕೆಯಲ್ಲಿ ಒಂದು ನಾಟಕ ಪ್ರಾಕ್ಟೀಸ್ ಮಾಡಿದರೆ, ಈ ವೇದಿಕೆಯಲ್ಲಿ ಏನಾದರೂ ಕಾರ್ಯಕ್ರಮ ಹಚ್ಚಿಕೊಂಡ್ರೆ ಅದು ಯಾವತ್ತೂ ಪೊಲ್ಲಾಗಿಲ್ಲ. ಇಲ್ಲಿ ವೇದಿಕೆಯಲ್ಲಿ ಯಾವಾಗಲೂ ಒಂದು ಕಾರ್ಯಕ್ರಮವನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಅದೆಷ್ಟೋ ದೂರದ ಊರುಗಳಲ್ಲಿ, ಉದಾಹರಣೆಗೆ ಮೈಸೂರು ದಸರಾದಲ್ಲಿ ಕೂಡ ಅಪ್ಪಕ್ಕ ರಾಣಿಯ ಒಂದು ನಾಟಕ ವಿಶಿಷ್ಟವಾಗಿ ರಾಜ್ಯದ ಗಮನ ಸೆಳೆದದ್ದು ನನಗೆ ಗೊತ್ತಿದೆ. ನಾನು ಬಾಲಕನಾಗಿದ್ದೆ ಆವಾಗ, ನನಗೆ ಈಗಲೂ ನೆನಪಿದೆ. ಹಾಗಾಗಿ ಇಲ್ಲಿಯ ಈ ಟೀಚರ್ಗಳಲ್ಲಿ ಒಂದು ವಿಶೇಷದ ನೈಪುಣ್ಯತೆ ಮತ್ತು ಏನೋ ಈ ಮಣ್ಣಿನ ಗುಣ ಆಗಿರಬೇಕು. ಟೀಚರ್, ನೀವು 30ನೇ ತಾರೀಕಿಗೆ ರಿಟೈರ್ಡ್ ಆಗ್ತೀರಿ ಅನ್ನೋದಕ್ಕಿಂತಲೂ ನೀವು 30ನೇ ತಾರೀಕಿಗೆ ಈ ಶಾಲೆಯಲ್ಲಿ ಮತ್ತೆ ಪ್ರಾರಂಭ ಆಗ್ತೀರಿ ಅನ್ನುವಂಥದ್ದು ಔಚಿತ್ಯ ಅನ್ನೋದು. ಯಾಕಂತ ಹೇಳಿದ್ರೆ ಹೆಚ್ಚಿನ ಟೀಚರ್ಗಳು ಬರೋದಿಲ್ಲ. ಈಗ ವಿಶಾಲ ಟೀಚರ್ ಇವಾಗ ಬಂದದ್ದು. ಕಳೆದ ಬಾರಿ 1984ರ ಬ್ಯಾಚಿನ 7th ಬ್ಯಾಚಿನ ವಿದ್ಯಾರ್ಥಿಗಳು ಒಂದು ಗುರುವಂದನ ಕಾರ್ಯಕ್ರಮ ಮಾಡುವಾಗ ಅವರು ಬಂದಿದ್ದರು. ಲಕ್ಷ್ಮೀ ಟೀಚರ್ ಕೂಡ ಬಂದಿದ್ದರು, ಹಿರಿಯರು. ನೀವು ಆವಾಗ ಎಷ್ಟು ಕಡಿಮೆ ಆದರೂ ನಿವೃತ್ತರಾದ ಟೀಚರ್ಗಳು ತಿಂಗಳಿಗೊಮ್ಮೆ ಆದರೂ ಒಂದು ಬಂದು ಇಲ್ಲಿ ಭೇಟಿ ಕೊಡಿ, ವಿದ್ಯಾರ್ಥಿಗಳಲ್ಲಿ ಮಾತಾಡಿ ಆ ಸಹಾನುಭೂತಿಯನ್ನು ನೀವು ತೋರಿಸಿದ್ರೆ ಅದಕ್ಕಿಂತ ದೊಡ್ಡ ಸನ್ಮಾನ ಈ ಶಾಲೆಗೆ ಮತ್ತು ಸಮಾಜಕ್ಕೆ ಯಾವುದಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಟೀಚರ್, ನಿಮ್ಮ ಕುಟುಂಬ ಮತ್ತು ನೀವು ಮತ್ತು ನಿಮ್ಮ ಕುಟುಂಬ, ನಿಮ್ಮ ಪೂರ್ತಿ ಜೀವನ ಏನಿದೆಯೋ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದಯೆಯಿಂದ ಇನ್ನಷ್ಟು ಉಜ್ವಲವಾಗಲಿ. ನೀವು ನೆನೆಸಿದ ಎಲ್ಲ ಕಾರ್ಯಗಳು, ಯಾವ ವಿಚಾರಗಳು ಏನಿದೆಯೋ ಅದು ಇನ್ನಷ್ಟು ವಿಪುಲವಾಗಿ ನೆರವೇರಲಿ ಅನ್ನುವಂಥದ್ದನ್ನು ಆಶಿಸುತ್ತಾ, ಮಗುವೀರ ಸಂಘಕ್ಕೆ, ಮಗುವೀರ ಸಂಘದ ವಿವಿಧ ಸಂಸ್ಥೆಗಳು, ಸಣ್ಣ ಸಣ್ಣ ಸಂಸ್ಥೆಗಳು ಆಗಿರ್ಬೋದು, ಅಲವೇಂದ್ರ ಸಂಘ ಆಗಿರ್ಬೋದು, ಬ್ರದರ್ಸ್ ಸ್ಪೋರ್ಟ್ಸ್ ಆಗಿರ್ಬೋದು, ವೀರಮಾರುತಿ ವ್ಯಾಯಾಮ ಶಾಲೆ ಇರ್ಬೋದು, ವೀರಮಾರುತಿ ಕ್ರಿಕೆಟರ್ಸ್ ಇರ್ಬೋದು, ವಿದ್ಯಾರಣ್ಯ ಕಲಾವೃಂದ ಇರ್ಬೋದು, ಇನ್ನಿತರ ಇಲ್ಲಿ ಸಣ್ಣ ಸಣ್ಣ ಸಂಸ್ಥೆಗಳನ್ನು ನೀವು ಅವರು ಮಾಡಿದ ಸಹಕಾರಕ್ಕೆ ಇವತ್ತು ನೆನೆಯುವಂಥದ್ದು ಅದು ಎಲ್ಲರಲ್ಲಿ ಬರುವುದಿಲ್ಲ. ಸಹಕಾರ ಈಗಿನ ಜೀವನದಲ್ಲಿ ಒಮ್ಮೆ ಸಹಾಯ ಮಾಡಿದವನು ನೆನವರಿಕೆ ಮಾಡುವಂಥ ವಿಶಿಷ್ಟತೆ ಇರುವುದಿಲ್ಲ. ಆದರೆ ನೀವು ಅದನ್ನು ನೆನಪು ಮಾಡಿಕೊಂಡು ಅಂದಿನಿಂದ ಇವತ್ತಿನವರೆಗೆ ಈ ಶಾಲೆಗೆ ನಿಮಗಾಗಿ ಎಲ್ಲ ಮಾಡಿದವರು, ಈ ಶಾಲೆಗೆ ಮಾಡಿದ್ದು ನಿಮಗೆ ಮಾಡಿದ್ದು ಅಂತೇಳಿ ಹೃದಯದಲ್ಲಿ ಸ್ವೀಕಾರ ಮಾಡಿದ್ದೀರಲ್ಲ ಟೀಚರ್, ಅದನ್ನು ನಾನು ಒಪ್ತೇನೆ. ಈ ಮಗುವೀರ ಸಂಘ ಒಪ್ಪತ್ತೆ. ನಿಮ್ಮ ಎಲ್ಲ ಯೋಜನೆಗಳು ಆ ವ್ಯಾಘ್ರ ಚಾಮುಂಡೇಶ್ವರಿ ಬಂಟಜ್ಜ ಗುಳಿಗಜ್ಜನ ಸಹಾಯದಿಂದ ನೆರವೇರುವುದನ್ನು ನಾನೊಬ್ಬ ಶಾಲಾ ಸಂಚಾಲಕ ಈ ಶಾಲೆಯ ಸಂಚಾಲಕನಾಗಿ ನಿಮಗೆ ಈಗ ನಾನು ಆ ದೇವರ ಪ್ರಾರ್ಥನೆ ಮಾಡಿ ಆಶ್ವಾಸನೆ ನೀಡ್ತಿದ್ದೇನೆ. ಅದು ನೆರವೇರುತ್ತೆ ಟೀಚರ್. ನೀವು ಮುಂದಕ್ಕೆ ನಿಮ್ಮ ಈ ಶಾಲೆ ಬಿಟ್ಟು ಹೋಗುವಾಗ ನೀವು ಹೋಗುವುದಲ್ಲ, ಪುನರಾರಂಭ ಅಂತ ಹೇಳಿದ್ದೇನೆ ನಾನು. ಯಾಕಂತ ಹೇಳಿದ್ರೆ ಈ ಸ್ಟ್ರೆಂತಿನ ಬಗ್ಗೆ ನೀವೊಂದು ಶಾಲೆಯನ್ನು ತಗೊಳ್ಬೇಕು ಟೀಚರ್. ನಿಮಗೊಂದು ಟಾಸ್ಕ್ ಕೊಡುವಂಥದ್ದು. ದಯವಿಟ್ಟು ಅದನ್ನು ತಪ್ಪು ತಿಳ್ಕೊಳ್ಬೇಡಿ. ನನ್ನ ಟೀಚರ್ ನೀವು ಗುರುಗಳನ್ನ ಸ್ಥಾನದಲ್ಲಿ ಇಟ್ಟುಕೊಂಡು ಆ ಒಂದು ಯೋಚನೆಯನ್ನು ಇಟ್ಟುಕೊಂಡು ಈ ಶಾಲೆಯಲ್ಲಿ ಮತ್ತಷ್ಟು ಆ ವೈಭವಕ್ಕೆ ಬರಬೇಕು. ನಾನು ಸಾಧಾರಣ 6ನೇ 7ನೇ ಕ್ಲಾಸ್ ಇರುವಾಗ ಬಾಬಂದಿರಲ್ಲಿ 980 ವಿದ್ಯಾರ್ಥಿಗಳು ಜಯದ ಟೀಚರ್ HM ಆಗಿದ್ದರು. ಇದು ನೀವು 8ನೇ HM ಟೀಚರ್, 8ನೇ HM. ಈ ಶಾಲೆಯಲ್ಲಿ 8ನೇ HM ನೀವು. ಸೋನ್ಸ್ ಅನ್ನುವರು ಮೊದಲಿದ್ದರು, ಅದರ ನಂತರ ಗೋಪಾಲಕೃಷ್ಣ ಸುವರ್ ಆದರು, ಅದರ ನಂತರ ನಿಮ್ಮ ಮಾವ ಆದರು, ಅದರ ನಂತರ ಗಿರಿಜಾ ಟೀಚರ್ ಆದರು, ಜಯವಂತಿ ಟೀಚರ್ ಆದರು, ಸುಗಂಧಿ ಟೀಚರ್ ಆದರು, ಜಾನಕಿ ಟೀಚರ್ ಆದರು, ನೀವಾದ್ರಿ. ಮತ್ತೆ ಮುಂದಕ್ಕೆ ಶೋಭಾ ಟೀಚರ್ ಆಗ್ಬೇಕಂತೇಳಿ ನಮ್ಮ
ನಮ್ಮೆಲ್ಲರ ಕನಸು ನಾವೆಲ್ಲ ಈಗ ಮಾತಾಡಿದ್ದೇವೆ. ಸಮಸ್ಯೆಗಳು ಸಾವಿರಾರು ಇರುತ್ತೆ. ಒಬ್ಬರನ್ನು ನಾವು ವಿಷದ ಚೆಂಡು ತರ ಜವಾಬ್ದಾರಿ ನನಗೆ ಬೇಡ ನನಗೆ ಬೇಡ ನನಗೆ ಬೇಡ ಅಂತ ದೂರ ದೂರ ತಳ್ಳಿದ್ರೆ ಇಲ್ಲಿ ಜವಾಬ್ದಾರಿ ತಗೊಳ್ಳಿಕ್ಕೆ ಆಗುದಿಲ್ಲ. ಅಲ್ಲದೆ ಶ್ರಮಪಟ್ಟು ಈ ಒಂದು ಮಣ್ಣಿನಿಂದಾಗಲಿ ಕಲ್ಲು ಹೋರುವಂಥದ್ದಾಗಲಿ ಆವಾಗ ಇಲ್ಲೆಲ್ಲ ರೋಡ್ ಅಲ್ಲಿ ಇರಲಿಲ್ಲ. ಇದು ಕುಗ್ರಾಮ ಆಗಿತ್ತು. ಇಲ್ಲಿ ಕಡವಿನ ಬ್ಯಾಗಿನಲ್ಲಿ ಮರ ತುಂಬಿಸಿ ಮರ ಹೆಗಲ ಮೇಲೆ ಹಾಕಿಕೊಂಡು ಅಂಥ ಒಂದು ಕಷ್ಟಪಟ್ಟು ಈ ಶಾಲೆಯನ್ನು ಮಾಡಿದ್ದಾರೆ. ಅವರಿಗೆ ಒಂದು ಆಸೆ ಇತ್ತು, ಈ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಬೇರೆ ಬೇರೆ ರೀತಿಯ ಉದ್ಯೋಗಗಳು ಸಿಗಬೇಕು. ಅದೇ ರೀತಿ ಇದೇ ಶಾಲೆಯ ಟೀಚರ್ ಆಗಬೇಕು, ಹೆಡ್ ಮಾಸ್ಟರ್ ಆಗಬೇಕಂತ ಹೇಳಿ ಭಾಳ ಕನಸು ಕಂಡವರು. ಬಹುಶಃ ಅವರ ಕನಸೆಲ್ಲ ನನಸಾಗದೆ ಎಲ್ಲ ನಮ್ಮ ಇಲ್ಲಿ ನಮ್ಮವರೇ ಹೆಚ್ಚಮ್ಮಾಗಿದ್ದರು. ಬೇರೆ ಬೇರೆ ನಮಗೆ ಶಾಲೆ ಮಾಡಲಿಕ್ಕೆ ಅವರ ಆಶೀರ್ವಾದದಿಂದ ಮಾಡಲಿಕ್ಕಾಯಿತು. ಆದ್ದರಿಂದ ಈ ಸಂದರ್ಭದಲ್ಲಿ ಅವರನ್ನು ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ, ಬಹುಶಃ ವೇದ ಟೀಚರ್ನ ಬಗ್ಗೆ ಹೇಳೋದಾದರೆ, ಬಹುಶಃ ನಾನು ಕಲಿಯುವಾಗ ನಮಗೆ ಆವಾಗ ಗಿರಿಜಾ ಟೀಚರ್ ಮುಖ್ಯೋಪಾಧ್ಯಾಯರಾಗಿದ್ದ ನೆನಪು. ಆ ನಂತರ ಕುಂಜಪ್ಪ ಮಾಸ್ಟರ್ ಬಗ್ಗೆ ನನಗೆ ಭಾಳ ಅಭಿಮಾನ. ಯಾಕಂತ ಹೇಳಿದ್ರೆ ನನಗೆ ತುಂಬ ಪೆಟ್ಟು ಕೂಡ ಕೊಟ್ಟಿದ್ದಾರೆ ಅವರು. ಅದರ ಪೆಟ್ಟಿನ ರುಚಿ ಕಂಡಿದ್ದೇನೆ. ಆ ಪೆಟ್ಟಿನಿಂದಾಗಿ ಬಹುಶಃ ಈ ವೇದಿಕೆಯಲ್ಲಿ ನನಗೆ ಮಾತಾಡಲಿಕ್ಕೆ ಬಹುಶಃ ಆಗಿದೆ ಅಂತ ನನ್ನ ಭಾವನೆ. ಬಹುಶಃ ಅವರು ಕಲಿಸಿದಂಥ ವಿದ್ಯಾರ್ಥಿಗಳು ಬೇರೆ ಎಲ್ಲ ಕಡೆಯಲ್ಲಿ ಇರ್ಬೋದು. ಅವರು ಡಾಕ್ಟರ್ ಕೂಡ ಆಗಿದ್ದಾರೆ, ಇಂಜಿನಿಯರ್ ಆಗಿರ್ಬೋದು. ಅದೆಷ್ಟೋ ಸಾವಿರ ಮಕ್ಕಳಿಗೆ ಕಲಿತಂಥ ಪೂಜ್ಯರಾಗಿರ್ತಕ್ಕಂಥ ಕುಂಜಮ್ಮ ಮಾಸ್ಟರ್ ನನಗೆ ಬಹಳ ಬೇಕಾದವರು. ಯಾವಾಗಲೂ ದಾರಿಯಲ್ಲಿ ಸಿಕ್ಕುವಾಗ ನಾವೆಲ್ಲ ಹೆದರಿಕೊಂಡು ಹೋಗುವಂಥದ್ದು, ಆದರೆ ಅವರೇ ಕರೆದು ಮಾತಾಡುವಂಥ ಒಂದು ವಿಶಾಲ ಮನೋಭಾವನೆ ಇತ್ತು ಅವ್ರ ಹತ್ರ. ಈಗ ಅವರ ಮಗಳೆಲ್ಲ ಬಂದಿದ್ದಾರೆ, ನಮಗೆ ಒಂದು ಅವಕಾಶ ಅವರನ್ನು ನೋಡುವಂಥದ್ದು. ನಾವು ಅವರ ಮಕ್ಕಳನ್ನು ನೋಡಲಿಲ್ಲ ಇಷ್ಟವರೆಗೆ. ಬಹುಶಃ ವೇದ ಟೀಚರ್ನ ಮುಖಾಂತರ ನಮಗೆ ಎರಡು ಕುಟುಂಬದವರ ಒಂದು ಮುಖ ದರ್ಶನ ಆಗಿದೆ. ಅದೊಂದು ಬಹಳ ಸಂತೋಷ. ಆ ನಂತರ ಅವರ ನಂತರ ಗೋಪಾಲಕೃಷ್ಣ ಮಾಸ್ಟರು ಮುಖ್ಯೋಪಾಧ್ಯಾಯರಾಗಿದ್ದರು. ಆನಂತರ ಜಯವತಿ ಟೀಚರ್ ಅವರು ಸಂಪೂರ್ಣ ಸರ್ವಿಸ್ ಮಾಡಲಿಕ್ಕೆ ಆಗಲಿಲ್ಲ. ಆನಂತರ ಸುಗಂಧ ಟೀಚರ್ ಆದರು. ಆನಂತರ ನಮ್ಮ ಜಾನಕಿ ಟೀಚರ್ ಆದರು. ಕಡೆಗೆ ಈಗಲೇ ನಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ವೇದ ಟೀಚರ್ ಅವರು ಈಗ HM ಆಗಿ ಬಹುಶಃ ಕೊನೆಯ ತಿಂಗಳವರೆಗೆ ಇದ್ದಾರೆ. ಒಂದು ಸರ್ಕಾರ ಸೇವೆ ಸರ್ವಿಸನ್ನು ಮಾಡೋದು ಅಂತ ಹೇಳಿದ್ರೆ ಅದಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂತ ಹೇಳಿದ್ರೆ ನಾವು ಆರೋಗ್ಯವಂತ ಇರಬೇಕು. ಅದೇ ರೀತಿ ಮ್ಯಾನೇಜ್ಮೆಂಟ್ನವರೊಟ್ಟಿಗೆ ನಾವು ಒಳ್ಳೆ ರೀತಿಯಲ್ಲಿ ಇರುವಂಥ ಒಂದು ಗುಣ ಇರಬೇಕು. ಅದರಂತೆ ಭಗವಂತನ ದಯ ಕೂಡ ಬೇಕು. ಒಂದು ಸರ್ವಿಸ್ ಅಂತ ಮಾಡುವಂತ ಹೇಳಿದ್ರೆ 60 ವರ್ಷ ಅವ್ರಿಗೆ ಪ್ರಾಯ ಆದರೂ ಕೂಡ ಅದರಲ್ಲಿ ಸಾಧಾರಣ 30-32 ವರ್ಷ ಟೀಚರಾಗಿ ಕೆಲಸ ಮಾಡಿರ್ಬೋದು. ಎಲ್ಲದರಲ್ಲಿಯೂ ದೇವರವರಿಗೆ ಅನುಕೂಲವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಇನ್ನು ಸರ್ವಿಸ್ ಮಾಡುವಂಥ ಅದೆಷ್ಟೋ ಅಧ್ಯಾಪಕರಿದ್ದಾರೆ, ಅವರಿಗೆ ಕೂಡ ಪೂರ್ತಿ ಸರ್ವಿಸ್ ಮಾಡುವಂಥ ಅವಕಾಶ ದೇವರು ಕೊಡಲಿ ಅಂತ ನಾನು ದೇವರಿಗೆ ಪ್ರಾರ್ಥಿಸ್ತೇನೆ. ಅದೇ ರೀತಿ ಎಲ್ಲ ಮುಖ್ಯ ಶಿಕ್ಷಕರು ಕೂಡ ನಮ್ಮ ಶಾಲೆಯ ಬಹಳಷ್ಟು ಮುಖ್ಯ ಶಿಕ್ಷಕರು ನೋಡಿದ್ದೆ ನಾವು. ಈ ಶಾಲೆಗೋಸ್ಕರ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಬಹಳಷ್ಟು ಕೆಲಸ ಮಾಡಿದರು. ಬಹುಶಃ ವೇದ ಟೀಚರ್ ಬಗ್ಗೆ ಹೇಳೋದಾದರೆ ಇದನ್ನು ಕಟ್ಪಣಾಗಿ ಬಿಟ್ಟಿದ್ದರೆ ಬಹುಶಃ ಅವರಿಗೆ ಒಂದು ಅಭ್ಯಾಸ. ಯಾಕೆಂತ ಹೇಳಿದ್ರೆ ನಾವು ಕೇಳುವ ಮೊದಲೇ ಅವರಿಗೆ ಕೇಳುವಂಥ ಅಭ್ಯಾಸ, ಎಲ್ಲರಲ್ಲಿ ಬೇಡಿಕೊಳ್ಳುವಂಥದ್ದೊಂದು ಬೇಡಿಕೊಳ್ಳುವುದು. ನಮಗೆ ಅದಾಗಿದ್ದು ಸರಿ ಇದಾಗಿದ್ದು ಸರಿ. ಒಂದು ಸಾರಿ ಜಿಶಂಕರ್ ನಮ್ಮ ಒಟ್ಟಿಗೆ ಶಾಲೆಗೆ ಬರುವಾಗ ನಾವು ಮಾತಾಡಬೇಕಿದ್ದನ್ನು ಅವರೇ ಮೊದಲಾಗಿತ್ತು. ಸರ್ ನಾವು ಹಾಗಾಗಿತ್ತು ಸರ್, ನಮಗೆ ಹೀಗಾಗಿದ್ದೀವಿ. ಅವರಿಗೆ ಕೂಡ ಭಾಳ ಇದಾಯಿತು. ಆವಾಗಲೇ ಅವರೊಂದು ₹1,00,000 ನಮಗೆ ಅವರು ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ. ಆದರೆ ಅವರು ಸ್ವಂತಕ್ಕೆ ಬಿಡಿರಲ್ಲ. ಬಹುಶಃ ಈ ಕಟ್ಕೊಂಡು ಆಗಬೇಕಿದ್ದರೆ ಬಹುಶಃ ಈಗಿನ ಅಧ್ಯಕ್ಷರು ನಾವು ಎಲ್ಲ ಸೇರಿ ಮಾಡಬೇಕಂತಿದ್ದೆವು. ಆದರೆ ನಮ್ಮ ಮಾರುತಿಯವರು ಭಾಳ ಸುಂದರವಾದಂಥ ಒಂದು ಕಟ್ಟಲಿಕ್ಕೆ ಬಹುಶಃ ಅವರ ಪ್ರೆಷರ್ ಕೂಡ, ವೇದ ಟೀಚರ್ ಕೂಡ ಪ್ರೆಷರ್ ಕೂಡ ಆಗಿತ್ತು. ಆದ್ದರಿಂದ ಬಹಳಷ್ಟು ಅವರು ಬೇರೆ ಬೇರೆ ಕಡೆಯಿಂದ ಈ ಶಾಲೆಗೆ ಬಹಳ ಕೆಲಸವನ್ನು ಮಾಡಿದ್ದಾರೆ. ಭಾಳ ಪ್ರಾಮಾಣಿಕತೆಯಿಂದ ದುಡಿದಿದ್ದಾರೆ. ಅವರಿಗೆ ಬರುವ ಈ ತಿಂಗಳ ಅಖೇರಿ ಇಲ್ಲ ಅಂತ ಹೇಳುವಾಗ ಅಂದರೆ ನಿವೃತ್ತಿ ಆಗೋದು ಸ್ವಾಭಾವಿಕ. ಆದರೆ ಭಾಳ ಬೇಸರ ಆಗ್ತಾಯಿದೆ. ಆದರೂ ಕೂಡ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ಳೋದು ನಿವೃತ್ತಿ ಜೀವನ ಅವರಿಗೆ ದೇವರು ಒಳ್ಳೆಯ ಆಯುಷ್ಯ ಆರೋಗ್ಯವನ್ನು ವೃದ್ಧಿ ಮಾಡಲಿ. ಅದೇ ರೀತಿ ಯಾವುದೇ ತೊಂದರೆ ಇಲ್ಲದೆ ಬಹುಶಃ ದಿವಸ ನಾವು ನೋಡ್ತಾ ಇದ್ದೇವೆ. ನಾನು ವಾಕಿಂಗ್ ಬರುವಾಗ ಪ್ರಥಮ ಬಾರಿ ಬರುವುದು ವೇದ ಟೀಚರ್.
ಈ ಶಾಲೆಗೆ, ಮತ್ತು ಬೇರೆ ಟೀಚರ್ ಮತ್ತೆ ಬರಬೇಕಷ್ಟೇ. ನಾನು ದಿವಸ ಬರುವಾಗ ನನಗೆ ಇಷ್ಟ ಆಯಿತು ಅವರು. ಅದನ್ನು ಟೀಚರಲ್ಲಿ ವಿನಂತಿ, ನೀವು ಮನೆಯಲ್ಲಿ ಕೂತ್ಕೊಳ್ಬೇಡಿ, ನಮ್ಮ ಶಾಲೆಗೆ ಆಗಾಗ ಬನ್ನಿ. ಜೀವನಕ್ಕೆ ಶುಭವನ್ನು ಹಾರೈಸಿದಂತಹ ನಮ್ಮ ಶಾಲೆಯಲ್ಲಿ ಕೆಲವು ದೀಪಾ ಮಿಸ್ ಇವರು ವೇದಿಕೆಗೆ ಬರಬೇಕಾಗಿ. ಶಾಲಾ ವಾಹನದ ಚಾಲಕರು. ನಾನು ಲೇಟಾಗಿ ಬಂದದ್ದಕ್ಕೆ ನನಗೊಂದು ತುಂಬ ಖುಷಿ ಕೂಡ ಆಯಿತು. ಯಾಕೆ ಈ ಕಾರ್ಯಕ್ರಮ ತಪ್ಪಿದ್ದಕ್ಕೆ ನನಗೆ ವಿಷಾದ ಇದೆ. ಆದರೆ ಯಾಕೆ ಖುಷಿ ಅಂದರೆ, ನಾನು ಏನಾದರೂ ನನ್ನ ಲೈಫಲ್ಲಿ ಏನಾದರೂ ಒಂದು ಸ್ವಲ್ಪ ಮೇಲಕ್ಕೆ ಬರೋದಾದರೆ ಅದಕ್ಕೆ ಕಾರಣಕರ್ತರಾದಂಥ ವಿಶಾಲಾಕ್ಷ ಟೀಚರ್ನನ್ನು ನನ್ನ ಲೈಫಲ್ಲಿ ನನ್ನ ಕಾರಲ್ಲೇ ಜಪ್ಪುವಿನಿಂದ ಇಲ್ಲಿವರೆಗೆ ಕರ್ಕೊಂಡು ಹೋಗ್ತೇನೆ. ನನ್ನ ಪಾಲಿನ ದೇವರು, ನಾನು ಯಾವಾಗಲೂ ಹೇಳ್ತೇನೆ, ನನ್ನ ಪಾಲಿನ ದೇವರು. ನಾನು ಸ್ವಲ್ಪ ಲೆಕ್ಕದಲ್ಲಿ ಸ್ವಲ್ಪ ಏನಾದರೂ ಹುಷಾರಿದ್ದರೆ ಅದಕ್ಕೆ ಕಾರಣ ನಮ್ಮ ವಿಶಾಲಾಕ್ಷಿ ಟೀಚರ್. ಅದಕ್ಕೆ ಲೇಟ್ ಆದರೂ ಕೂಡ ಒಂದು ಸಂತೋಷ ಏನಂದರೆ ಟೀಚರ್ ನನ್ನೊಟ್ಟಿಗೆ ಬಂದರು. ಒಂದು ಕಾಕತಾಳೀಯ ಏನಂದ್ರೆ, ವೇದ ಟೀಚರ್ ಅವರು ಮುಖ್ಯೋಪಾಧ್ಯಾಯಿನಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡುವಾಗ ಕೂಡ ನನಗೆ ಭಾಷಣ ಮಾಡಲಿಕ್ಕಿತ್ತು. ಅದು ಹಳೆ ವಿದ್ಯಾರ್ಥಿ ಸಂಘ, ನಮ್ಮ ಮೊಗವೀರ ಶಾಲೆ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ನಾನು ಆ ದಿವಸ ಮಾತಾಡಿದ್ದೆ. ಈಗ ಮೊಗವೀರ ಸಂಘದ ಪರವಾಗಿ ಮಾತಾಡುವಂಥ ಭಾಗ್ಯ ನನಗೆ ಸಿಕ್ಕಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಟೀಚರ್ ಹತ್ರ ಬೇಸರ ಮಾಡಿದ್ರೆ ನಾನು ಒಂದು ಹೇಳಲೇ ಬಿಡಬೇಕು. ಒಂದು ಟೀಚರ್ಗೆ ಒಂದು ಬೇಸರ ಇತ್ತು ಆ ಸಂದರ್ಭದಲ್ಲಿ. ಜಾನಕಿ ಟೀಚರ್ ಅವರು ರಿಟೈರ್ಡ್ ಆದರು. ನಮ್ಮಲ್ಲಿ ಒಂದು ಸಣ್ಣ ತಪ್ಪು ನಡೆದು ಹೋಯಿತು. ಜಾನಕಿ ಟೀಚರ್ ಇದೇ ರೀತಿಯಾಗಿ ಆವಾಗ ನಮ್ಮ ಹಳೆ ಶಾಲೆ ಇತ್ತು, ನಮ್ಮ ಓಲ್ಡ್ ಬಿಲ್ಡಿಂಗ್ ಅಲ್ಲಿ ಆ ಕಡೆ ಮಾತಾಡ್ತಿದ್ದೆವು ನಾವು. ಜಾನಕಿ ಟೀಚರ್ ಅವರು ರಿಟೈರ್ಡ್ ಆಗುವ ದಿವಸವೇ ಮಾಡಿದೆ ಈ ಕಾರ್ಯಕ್ರಮ. ಆ ಸಂದರ್ಭದಲ್ಲಿ ಎಚ್ಚಮಾಗಿ ನಾವು ವೇದ ಟೀಚರ್ ಅನ್ನು ಸ್ಟೇಜಲ್ಲಿ ಕರೆದು ಕೀ ಕೊಡಬೇಕಿತ್ತು. ಅದು ನಮ್ಮ ಹತ್ರ ಒಂದು ತಪ್ಪಿ ಹೋಯಿತು. ಏನೋ ಒಂದು ಸಣ್ಣ ಕಾರ್ಯಕ್ರಮದ ಮಿಸ್ಟೇಕ್. ಅದಕ್ಕಾಗಿ ಈ ಸಂದರ್ಭದಲ್ಲಿ ನಿಮ್ಮ ಹತ್ರ ನಾನು ಕ್ಷಮೆಯನ್ನ ಕೇಳ್ತಾ ಇದ್ದೇನೆ. ನಾಡ್ದು 30 ತಾರೀಕಿಗೆ ಆ ತಪ್ಪು ಆಗೋದಿಲ್ಲ. ಟೀಚರ್ ಯಾರು ಎಚ್ಚಮಾಗಿ ಬರ್ತಾರೆ ಅವರ ಹತ್ರ ನೀವು ಕೊಡುವ ಕೀಯನ್ನು ನಾವು ಮ್ಯಾನೇಜ್ಮೆಂಟ್ ಅವರಿಗೆ ಕೊಡ್ತೇನೆ ಅಂತ ಭರವಸೆಯನ್ನು ನೀಡುತ್ತಾ, ಮೊಗವೀರ ಶಾಲೆ ಅಂದ್ರೆ ನಮಗೆ ವ್ಯಾಘ್ರ ಚಾಮುಂಡಿ ದೇವಸ್ಥಾನಕ್ಕೆ ನಾವು ಎಷ್ಟು ಪ್ರಾಶಸ್ತ್ಯ ಕೊಡ್ತೇವ, ನಾನಂತಲ್ಲ, ನಮ್ಮ ಇಡೀ ಸಮಾಜ, ಈ ಉಳ್ಳಾಲದವರು ಮಾತ್ರ ಅಲ್ಲ, ಸದಾ ಕರಾವಳಿಯ ಎಲ್ಲ ಪ್ರಾಮುಖ್ಯವಾಗಿ ಮೊಗವೀರ ಸಮಾಜದವರು ಅಷ್ಟೇ ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಈ ಶಾಲೆ ಆಗ್ಬೇಕಾದ್ರೆ ಹಳೆ ವಿದ್ಯಾರ್ಥಿ ಸಂಘ, ನಾನು ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಯಾಗಿದ್ದೆ. ಆ ಸಂದರ್ಭದಲ್ಲಿ ಕೂಡ ಬಾವಿ ಮಾಡಿಕೊಟ್ಟದ್ದು ಹಳೆ ವಿದ್ಯಾರ್ಥಿ ಸಂಘ, ನಿಮಗೆ ಗೇಟ್ ಮಾಡಿಕೊಟ್ಟದ್ದು ಹಳೆ ವಿದ್ಯಾರ್ಥಿ ಸಂಘ. ವರ್ಷ ವೈರಿಂಗ್ ಮಾಡಲಿಕ್ಕಿತ್ತು. ಈ ಬಿಲ್ಡಿಂಗ್ ಮಾರುತಿ ಯೋಗ ಮಂಡಲವರು ಕಟ್ಟಿಕೊಡುವ ಮೊದಲು ವರ್ಷಕ್ಕೆ ನಾವೇನಾದರೂ ಸ್ವಲ್ಪ, ನನಗೆ ಈಗ ನೆನಪಾಗ್ತದೆ, ಈ ಟೀಚರ್ ಹತ್ರ ಸ್ಟ್ಯಾಂಡ್ ಇಲ್ವಾ ಕೇಳಿದೆ. ನಾನು ಈ ಮೈಕನ್ನು ಹೀಗೆ ಹಿಡಿದದ್ದು ಹಳೆ ವಿದ್ಯಾರ್ಥಿ ಸಂಘದ ಕೆಂಪು ಬಚ್ಚೆ ಬೋಲ್ದು ಅಂತ ಶಕ್ತಿ ಐಸ್ ಕ್ರೀಮ್ ಅಂತ ಕರೆಯುವಾಗ, ಆಮೇಲೆ ಕೈ ಹಿಡಿದದ್ದು ಇವತ್ತು. ಅದಕ್ಕೆ ನಾನು ಈಗ ಹಿಡಿಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಸ್ಟ್ಯಾಂಡ್ ಇಲ್ವಾ ಕೇಳಿದೆ. ಅದಕ್ಕೆ ಆ ಹಳೆ ವಿದ್ಯಾರ್ಥಿ ಸಂಘದಲ್ಲಿ ಏನಾದರೂ ನಾವು ಕೆಂಪು ಬಚ್ಚೆ ಬೋಲ್ದು ಅಂತೇಳಿ ದೇವಸ್ಥಾನದ ಎದುರು ಏನಾದರೂ ಸ್ವಲ್ಪ ಹಣ ಉಳಿತಾಯ ಮಾಡಿದರೆ ಆ ಹಣವನ್ನು ಯೂಸ್ ಮಾಡ್ತಿದ್ದದ್ದು ಈ ಮೊಗವೀರ ಶಾಲೆಗೆ, ಬೇರೆ ಎಲ್ಲಿ ಯೂಸ್ ಮಾಡ್ತಿರ್ಲಿಲ್ಲ. ಮ್ಯಾಕ್ಸಿಮಮ್ ಆಗಿ ಬಾವಿ 25 ವರ್ಷಕ್ಕೆ ಬಾವಿಗಳು ಕೊಟ್ಟದ್ದು, ಗೇಟ್ ಮಾಡಿದ್ದು, ವೈರಿಂಗ್ ಮಾಡಿದ್ದು, ಸಿಹಿ ತಿಂಡಿ. ಯಾಕೆ ಹೇಳಿದೆ ಅಂದ್ರೆ, ಮಾರುತಿಯವರೊಂದು ಬಿಲ್ಡಿಂಗ್ ಅನ್ನೇ ಕಟ್ಟಿಕೊಟ್ಟು. ಯಾಕೆಂದ್ರೆ ಈ ಶಾಲೆಯ ಮೇಲೆ ಇರುವಂತಹ ಭಾವನೆಯ ವ್ಯಕ್ತ ಆ ರೀತಿ ಆಗ್ತಾ ಇತ್ತು. ಟೀಚರ್ ಈ ಶಾಲೆಗೆ ಬರುವಾಗ ಇನ್ನೊಂದು ಮಾತು, ನಾನು ಈ ಶಾಲೆ ಕಲಿಯುವಾಗ ನನಗೆ ಯಾರು ಪಾಠ ಮಾಡಿಲ್ಲ, ಆದರೆ ನಾನು ಕಲಿಯುವಾಗ ಇದ್ದಂತಹ ಕೊನೆಯ ಟೀಚರ್ ಅವರು ಈಗ ರಿಟೈರ್ಡ್ ಆಗುದು. ಇನ್ನು ಮೇಲೆ ನಾನು ಈಗ ಶಾಲೆಯಲ್ಲಿ ಇರುವಾಗ ಟೀಚರ್ ಇಲ್ಲ, ಮತ್ತೆ ನಾನು ಶಾಲೆ ಬಿಟ್ಟ ಮೇಲೆ ಬಂದಂತ ಟೀಚರ್ಗಳಿರು. ಇವರು ನಾನು ಶಾಲೆ ಕಲಿಯುವಾಗ ಬಂದ ಹೆಚ್ಚಿನ ಅಂಶ 6ನೇ ಕ್ಲಾಸ್ 7ನೇ ಕ್ಲಾಸಿಗೆ ನಾನು ಶಾಲೆ ಕಲಿಯುವಾಗ ಅದೊಂದು ಈ ಭಾಗ್ಯ. ಮೊಗವೀರ ಶಾಲೆ ಪ್ರಾರಂಭ ಆಯಿತು.
ಪ್ರಾರಂಭ ಆದಮೇಲೆ ಈ ಶಾಲೆಯ ಯಾರೆಲ್ಲ ಟೀಚರ್ ಇದ್ದಾರೆ, ನಾನೀಗ ಟೀಚರ್ ಹತ್ರ ವಿಶಾಲಾಕ್ಷಿ ಟೀಚರ್ ಹತ್ರ ನನಗೆ ಸಿಗಲಿಲ್ಲ ಟೈಮ್ ಅವ್ರ ಹತ್ರ ಮಾತಾಡಲಿಕ್ಕೆ. ಟೀಚರ್ ರಿಟೈರ್ಮೆಂಟ್ ಹೇಗೆ ಆಗ್ತಾ ಇದೆ ನಿಮ್ಮದು ಏನು ಅಂತ ಹೇಳಿ ನನಗೊಂದು ಪುಣ್ಯ ಅಂದರೆ ಜಪ್ಪಿನ ಮಗುರಿಂದ ಮಾರ್ಗನ್ ಗೇಟಿಂದ ಮುಂದೆ ಬಂದೆ. ಟೀಚರ್ ಕಂಡ್ರು, ಇವರು ಶಾಲೆಗೆ ಬರೋದಂತೇಳಿ ಕಾರನ್ನು ತಿರುಗಿಸಿ ಇನ್ನೋಗಿ ಕೊಂಡೋಗಿ ಅವರನ್ನು ಕೂರಿಸಿ ಕರ್ಕೊಂಡು ಬಂದೆ ನಾನು. ಯಾಕೆ ಅದೊಂದು ನನಗೆ ಅದು ಖುಷಿ ಆಯಿತು. ಮತ್ತೆ ಅವರ ಈಗಿನ ಜೀವನದ ಬಗ್ಗೆ ನಾನು ಅವರ ಹತ್ರ ಕೇಳಿದೆ, ಟೀಚರ್ ಹೇಗಿದೆ, ಮಕ್ಕಳು ಹೇಗೆ ಮಾಡ್ತಾರೆ, ಅದೇ ಮಾಡ್ತಾರೆ, ಈಗ ಪೆನ್ಷನ್ ಎಷ್ಟು ಬರ್ತದೆ. ನಾ ಯಾಕೆ ಹೇಳಿದೆ ಅಂದರೆ ಈ ಟೀಚರ್ ರಿಟೈರ್ಡ್ ಆದ ಮೇಲೆ ಅವರ ಜೀವನ, ಇವರು ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ, ಇನ್ನು 7 ತಿಂಗಳ ನಂತರ ನನ್ನ ಅಕ್ಕ ರಿಟೈರ್ಡ್ ಆಗ್ತಾರೆ, ಅವರದ್ದು ಕೂಡ ಜೀವನ ಹೇಗೆ ನಡೀತದೆ ಇದರ ಬಗ್ಗೆ ಸ್ವಲ್ಪ ನನಗೆ ಅನುಭವ ಟೀಚರ್ ಹತ್ರ ಸಿಕ್ಕಿತು. ಮೊದಲು ರಿಟೈರ್ಡ್ ಆದ ಟೀಚರ್ಗೆ ಅಂತ ಪೆನ್ಷನ್ ಜಾಸ್ತಿ ಮಟ್ಟದಲ್ಲಿ ಇಲ್ಲ. ಈಗ ಟೀಚರ್ ಪೆನ್ಷನ್ ಸ್ವಲ್ಪ ದೇವರ ದಯೆಯಿಂದ ಒಂದು ಒಳ್ಳೆ ರೀತಿಯಲ್ಲಿ ಸಿಗ್ತಾ ಇದೆ. ಆದರೆ ನೀವು ರಿಟೈರ್ಮೆಂಟ್ ಆದ ಮೇಲೆ ಈ ಟೀಚರ್ ನಾನು ಕೂಡ ರಿಟೈರ್ಡ್ ಆಗ್ಲಿಕ್ಕುಂಟು, ಇನ್ನೊಂದು 10 ವರ್ಷ ಆದಮೇಲೆ ರಿಟೈರ್ಡ್ ಆಗ್ಲಿಕ್ಕುಂಟು. ರಿಟೈರ್ಡ್ ಆದ ಮೇಲೆ ನಿಮ್ಮ ಈ ಬೆಳಗ್ಗಿಂದ ಸಂಜೆಯ ಟೈಮ್ ಇದೆಯಲ್ಲ ಟೀಚರ್, ಅದನ್ನು ಮಾತ್ರ ನೀವು ಮರೀಲಿಕ್ಕಾಗೋದಿಲ್ಲ. ಯಾಕಂದ್ರೆ ಆ ಟೈಮನ್ನು ಕಳೆಯುವುದು ಹೇಗೆ, ಅದು ದೊಡ್ಡದು. ಇದು ರಿಟೈರ್ಡ್ ಆದವರೇನು ಆ ಖುಷಿಯಲ್ಲಿ ಇರುವುದಿಲ್ಲ. ಇದು ಯಾರು ಕೆಲಸ ಮಾಡ್ತಾರೆ ಅವರಿಗೆ. ಈ ನಾನಾಗ ನಮ್ಮ ಕಂಪನಿಯಲ್ಲಿ ಕೆಲವರು ರಿಟೈರ್ಡ್ ಆದ್ರೆ ಇವತ್ತು ಕೂಡ ಸಿಕ್ಕಿದ್ರು, ಇನ್ನೊಂದು ಮದುವೆ ಹೋಗಿದೆ, ಎಲ್ಲ ರಿಟೈರ್ಮೆಂಟ್ ಆದವರು ಬಂದಿದ್ದಾರೆ. ಎಲ್ಲರೂ ಅವರನ್ನು ನೋಡುವಾಗ ಏನು ಮಾಡ್ತೀವಿ, ಏನು ಟೈಮ್ ಹೋಗುದಿಲ್ಲ ಅವರದ್ದು, ಏನು ಮಾಡುದು, ಏನದು ಮಾಡುವ ಅಂದರೆ ಪ್ರಾಯ ಕಳೆದು ಹೋಗಿರ್ತದೆ. ಆ ಏಜನ್ನು ನೀವು ಹೇಗೆ ಮಾಡ್ತೀರಾ ಅಂತ ಹೇಳುತ್ತಾ ಅದರಲ್ಲಿ ತಮ್ಮಲ್ಲಿ ಒಂದು ವಿನಂತಿ ಏನಂದ್ರೆ, ನಮ್ಮ ಮಾಜಿ ಅಧ್ಯಕ್ಷರು ಹೇಳಿದರು, ಟೀಚರ್ ನಿಮ್ಮನ್ನು ನಾವು ಮರೀಲಿಕ್ಕಿಲ್ಲ ಟೀಚರ್, ಯಾಕಂದ್ರೆ ನಿಮ್ಮ ಶಾಲೆಗಾಗಿರುವ ತುಡಿತ. ಯಾಕಂದ್ರೆ ನಮ್ಮ ಈ ಶಾಲೆಗೆ ಬರುವಾಗ ನನಗೆ ಇಲ್ಲಿ ಎಲ್ಲರೂ ಟೀಚರ್ ಆಗಿ ಕಾಣುವುದಿಲ್ಲ. ಯಾಕಂದ್ರೆ ನನ್ನ ಅಕ್ಕ ಇರುವುದರಿಂದಾಗಿ ವನಜನನ್ನೊಂದು ತಂಗಿ ಹೇಳಿದರೆ ಮತ್ತೆ ಎಲ್ಲರೂ ಅಕ್ಕನಾಗೆ ಕಾಣ್ತಾ ಇದ್ದಾರೆ. ಎಲ್ಲ ಅಕ್ಕಂದಿರ ಒಂದು ನಡುವಲ್ಲಿ ಬರುವಾಗ ಅವರು ಕೂಡ ನನ್ನ ಹತ್ರ ಹೇಳ್ತಾರೆ, ನಾವು ಮೊದಲಿನ ಅಧ್ಯಕ್ಷರ ಹತ್ರ ಇಷ್ಟು ಫ್ರೀಯಾಗಿ ಮಾತಾಡ್ತಿರ್ಲಿಲ್ಲ, ಯಾಕೆಂದ್ರೆ ಅವರ ಮೇಲೆ ಒಂದು ಗೌರವದ ಒಂದು ಹೆದರಿಕೆ ಇತ್ತು. ನಿಮ್ಮ ಮೇಲೆ ಗೌರವ ಇದೆ, ಆದರೆ ಹೆದರಿಕೆ ಇಲ್ಲ, ಯಾಕಂದ್ರೆ ನೀವು ನಮ್ಮ ತಮ್ಮನಾಗಿದ್ದೀಯಾ ಅಂತೇಳಿ ಯಾವಾಗಲೂ ಹೇಳ್ತಾ ಇರ್ತಾರೆ. ಈ ಅಂತ ಭಾವನೆಯಲ್ಲಿ ಈ ಶಾಲೆಯಲ್ಲಿ ನಾವು ಬರ್ತಾ ಇದ್ದೇವೆ. ಮೊಗವೀರ ಶಾಲೆ ಆಯಿತು. ಈಗ ನೀವು ಸನ್ಮಾನ ಮಾಡಿದವರಲ್ಲಿ ನಾವು ಕೆಲಸ, ನಮಗೆ ಯಾರೆಲ್ಲ ಹೆಲ್ಪ್ ಮಾಡಿದ್ದಾರೆ, ಯಾರು ಸಹಕಾರ ಕೊಟ್ಟಿದ್ದಾರೆ ಅವರನ್ನು ಒಂದು ಗೌರವಿಸುವ ಗುಣ ನನಗೆ ನಿಜವಾಗಿ ಆ ಸನ್ಮಾನ ನಾನು ತೆಗೊಳ್ಳಿಕ್ಕೆ ಭಾರಿ ನಾಚಿಕೆ. ನನಗೆ ಯಾರು ಬದಿಯಲ್ಲಿ ಕೇಳಿದೆ, ನನಗೆ ಇದು ಇಷ್ಟ ಆಗೋದಿಲ್ಲ ಸನ್ಮಾನ ಎಲ್ಲ ತೆಗೊಳ್ಳಿಕ್ಕೆ, ನನಗೆ ಇಷ್ಟ ಇಲ್ಲ ರಿಯಲಿ. ಆದರೆ ಸಮಾಜದ ಪರವಾಗಿ ಒಂದು ನಾನು ತೆಗೊಂಡದ್ದು ಹೊರತು ನನಗೆ ಹಾಗೆ ಅಲ್ಲ. ಈಗ ಯಾರೆಲ್ಲ ಸನ್ಮಾನಿತರಿದ್ದಾರೆ, ಯಾರು ಮಾಡಿದ್ದಾರೆ, ಇದು ಯಾರಿಗೂ ಬರುವುದಿಲ್ಲ. ನಾನೀಗ ಬಾಬನ ಹತ್ರ ಈಗ ಕೂತು ಮಾತಾಡಿದೆ. ಮೊಗವೀರ ಶಾಲೆ ಆಯಿತು, ಭಾರತ ಹೈಸ್ಕೂಲ್ ಆಯಿತು. ನಾನು ಎಲ್ಲಿ ಹೋಗುವಾಗ ಕೂಡ ಹೇಳ್ತೇನೆ, ಮೊಗವೀರ ಶಾಲೆಯನ್ನು ಪ್ರಾರಂಭ ಮಾಡಬೇಕಾದ್ರೆ ಆ ಸಂದರ್ಭದಲ್ಲಿ ನಮ್ಮ ಹಿರಿಯರ ಆಲೋಚನೆ, ನಾವು ಏನು ಮಾಡಿದ್ರು ಜುಜುಬೆ. ನಾವು ಈಗ ಕೂಡ ಪ್ರತಿ ದಿವಸ ಶಾಲೆದು ಅದು ಗೊತ್ತಿದ್ದವರಿಗೂ ಗೊತ್ತು, ಯಶವಂತಗೂ ಗೊತ್ತು, ನಮ್ಗೆ ಗೊತ್ತು. ಇವತ್ತು ಕೂಡ ಒಂದು ಪ್ರಾಬ್ಲಮ್ ಇದೆ, ಅದಕ್ಕೆ ಫೋನ್ ಬಂತು, ನಾನು ಸೋಮವಾರ ಬರ್ತೇನೆ. ನಮ್ಮ ಶಾಲೆಯದು ಯಾವುದಾದ್ರೂ ಒಂದು ಪ್ರಾಬ್ಲಮ್ ಇರ್ತದೆ, ಶಾಲೆ ನಡೆಸುವವರಿಗೂ ಗೊತ್ತು. ಆ ಸಂದರ್ಭದಲ್ಲಿ ಈ ಶಾಲೆಯನ್ನು ಪ್ರಾರಂಭ ಮಾಡಿದರು. ದೇವಸ್ಥಾನದಲ್ಲಿ ಆ ಆಲೋಚನೆ, ಆ ಥಾಟ್ ಇದೆಯಲ್ಲ, ಅದಕ್ಕೆ ನಾನು ಯಾವಾಗಲೂ ಎಲ್ಲ ಕಡೆ, ನಾನು ಬಾಂಬೆಗೆ ಮೊನ್ನೆ ಹೋಗಿದ್ದೆ, ನನಗೆ ಮಾತಾಡಲಿಕ್ಕೆ ಸಿಕ್ಕಿತ್ತು. ಎಲ್ಲ ದೊಡ್ಡ ದೊಡ್ಡವರು ಕೂತಿದ್ರು, ಕೋಟ್ಯಾಧಿಪತಿಗಳು ಕೂತಿದ್ರು. ಮೊಗವೀರ ವ್ಯವಸ್ಥಾಪಕ ಮಂಡಳಿ ಅಂತ 120 ವರ್ಷದ ಇತಿಹಾಸ ಇರುವ ಸಂಸ್ಥೆ ಇದೆ. ದೊಡ್ಡ ಬಿಲ್ಡಿಂಗ್ ಮಾಡಿದ್ದಾರೆ, ದೊಡ್ಡ ಶಾಲೆ ಮಾಡಿದ್ದಾರೆ, ಬ್ಯಾಂಕ್ ಮಾಡಿದ್ದಾರೆ, ದೊಡ್ಡ ಕೋಟ್ಯಾಧಿಪತಿಗಳು ಕೂತಿದ್ರು. ಅವರ ಎದುರಲ್ಲಿ ಕೂಡ ನಾನು ಹೇಳಿದ್ದು, ನನ್ನ ಹಿರಿಯರು 72 ವರ್ಷ ಮಾಡಿದ ಶಾಲೆ ಮಾಡುವ ಆಲೋಚನೆ ಬಂದದ್ದು, ಮಾಡಿದ ಬೇರೆ. ಆಮೇಲೆ ಆ ಆಲೋಚನೆಗೆ ಯಾವಾಗಲೂ ನಾವು ಅವರಿಗೆ ನೆರೆಸಬೇಕು ಅಂತ ಹೇಳ್ತಾ, ನಂತರದ ದಿನಗಳಲ್ಲಿ ನಾನು ಮೊನ್ನೆ ಕೂಡ ಒಂದು ನಮ್ಮ ಹ್ಯಾಂಡ್ ಬಾಲ್ ಮ್ಯಾಚ್ ಇರುವಾಗ ನಮ್ಮ ಮೋತಿಪುತ್ರನ ಬಗ್ಗೆ ಹೇಳಿದೆ. ಯಾಕೆ ಹೇಳಿದೆ ಅಂದರೆ, ಯಾರು ಸಮಾಜದಲ್ಲಿ ಕೆಲಸ ಮಾಡ್ತಾರೆ ಅವರನ್ನು ನೆನೆಸಬೇಕು. ಆಮೇಲೆ ದಿನಗಳಲ್ಲಿ ಬಂದಂಥ ನಮ್ಮ ಆಂಗ್ಲ ಮಾಧ್ಯಮ ಶಾಲೆ ಇರುವ ಕಾಲೇಜ್ ಇರ್ಬೋದು. ಈಗ ನಮಗೆ ಒಂದು ಇದು ಕೊಟ್ಟಿದ್ದಾರೆ. ಕೊಟ್ಟಾದ ಮೇಲೆ ಅದನ್ನು ನಡೆಸುವಂತ, ಆದರೆ ಮಾಡುವಾಗ ಎಂತದ ಬಾಬು ಬಂಗೇರು ಇರ್ಬೋದು, ಸದಾನಂದ ಬಂಗೇರು, ಪ್ರಭಾಕರ್ ಬಂಗೇರು ಇರ್ಬೋದು, ನನಗೆ ಹೆಚ್ಚಿನವರ ಹೆಸರು ಗೊತ್ತಿಲ್ಲ, ಕೆಲವರದ್ದು ಮಾತ್ರ, ಸುಧಾಕರ್ ಸಾಲೇನ್ ಇರ್ಬೋದು. ಆ ಸಂದರ್ಭ ದಾಮೋದರಲ್ಲಿದ್ದರು, ನಮ್ಗೆ ಗೊತ್ತು.
ಸುಧಾಕರನ ಅಂಗಡಿಯಲ್ಲಿ ಪುಸ್ತಕ ಇಡ್ತಿದ್ದು, ರಶೀದಿ ಪುಸ್ತಕ. ನಮ್ಮ ಇಸ್ತಿರಿ ಹಾಕೋ, ನಾನು ಇಸ್ತಿರಿ ಹಾಕ್ತಿದ್ದೆ ಅಂಗಡಿ. ನಾಚಿಗಿಲ್ಲ, ನಾವೇನು ಕೆಲಸ ಮಾಡಿದ್ರೆ ನಾಚಿಗಿಲ್ಲ. ಪೇಂಟು ಹೊಡೆದಿದ್ದೇವೆ ನಮ್ಮ ಅಂಗಡಿಯಲ್ಲಿ ಅಲ್ಲಿ ಬಾಬಣ್ಣ, ನಮ್ಮ ದಾಮಣ್ಣ, ನಮ್ಮ ಭಾಸ್ಕರ್ ಉಳ್ಳಾರು, ನನಗೆ ಗೊತ್ತು. ನಾನು ಅವಾಗ ಸಣ್ಣದಿದ್ದೆ. ರಶೀದಿ ಪುಸ್ತಕ ಅಲ್ಲಿ ಇರುವುದು. ಸುಧಾಕರನ ಅಂಗಡಿ ಅಲ್ಲಿಂದ ಬಂದು ಮೋತಿ ಪುತ್ರರವರು ಎಲ್ಲರಿಗಿಂತ ಮೊದಲು ಬಂದು ಅಲ್ಲಿ ಕೂತ್ಕೊಳ್ಳೋದು. ಅವರೊಂದು ಭಾಷೆ ಭಾರಿ ಚಂದ ಅದು ಕೇಳಿಕ್ಕೆ. ಅದು ನಮ್ಮ ಮೋಡಿ ತುಳು ಭಾರಿ ಚಂದ ಆಗ್ತಿದೆ. ಅವರು ಬೈಯಿಂದ ಕೂತ್ಕೊಳ್ಳೋದು. ಮಕ್ಕಳು ಯಾಪ ಬರ್ರೆ, ನನಗೆ ಹೊರಮಂಟೆ ಬರ್ರ ಅಂತೇಳಿ ನನ್ನ ಬೈ. ಆ ಒಂದು ಪಾಪ ಅವ್ರಿಗೆ ಎಜುಕೇಶನ್ ಇಲ್ಲ, ಆದ್ರೆ ತುಡಿತ ನನಗೆ. ಅದಕ್ಕಾಗಿ ನಾನು ಯಾವಾಗಲೂ ಹೇಳೋದು, ನಮ್ಮ ಸಮಾಜ ಆ ತುಡಿತ ಇತ್ತಲ್ಲ, ನಮಗೆ ಎಜುಕೇಶನ್ ಬೇಕು. ಸರ್ಕಾರ ಮತ್ತೆ ಮಾಡಿದ್ದು, ಸರ್ಕಾರ ಕಡ್ಡಾಯ ಶಿಕ್ಷಣವನ್ನು ಮತ್ತೆ ಮಾಡಿದ್ದು 1956 ಮಾಡಿದ್ದು. ಹೌದು, 56 ಆಗಿದೆ. 62ರಲ್ಲಿ ಮಾಡಿದ್ದು. ನಮ್ಮದು 47 ಸ್ವಾತಂತ್ರ್ಯ ಪೂರ್ವದಲ್ಲಿ ಆಲೋಚನೆ ಕಡ್ಡಾಯ ಶಿಕ್ಷಣ. ನಮ್ಮ ಸಂಚಾಲಕರು ಮೊನ್ನೆ ಹೇಳಿದರು, ನಮ್ಮ ಸೇಸಪ್ಪ ಗುರಿಕರ್ ಪುತ್ರನ ಧೋನಿ ಹತ್ರ ನಮಗೇನಂದ್ರೆ ಕಡು ಬಡತನ. ಆ ಸಂದರ್ಭದಲ್ಲಿ ಧೋನಿ ಹತ್ರ ಎಲ್ಲ ಹೋಗಿದ್ರೆ ನಮಗೆ ಬೇಡುವಾಗ ಮೀನು ಕೊಡ್ತಿದ್ರು ಧೋನಿಯವರು. ಈಗ ಎಲ್ಲ ದೊಡ್ಡ ದೊಡ್ಡ ಬೋಟಿನ ಓನರ್ ಎಲ್ಲ ಕೂತಿದ್ದಾರೆ ಎಲ್ಲ. ಆ ಸಂದರ್ಭದಲ್ಲಿ ಒಂದು ಧೋನಿ ಬರುವಾಗ ಸ್ವಲ್ಪ ಮೀನು ಸಿಗ್ಲಿ ಅಂತೆಲ್ಲ ಹೋಗುದು. ಮಕ್ಕಳು ಶಾಲೆ ತಪ್ಪಿಸಿ ಆ ಆಸೆಗಾಗಿ ಮೀನಿನ ಹತ್ರ ಹೋಗುವಾಗ ಅವರನ್ನ ಬೆತ್ತದಲ್ಲಿ ಹಿಡಿದು ಓಡಿಸಿ, ಇಲ್ಲಿ ಬರಬೇಡ ಶಾಲೆ ಕಲಿ ಅಂತ. ಆ ಥಾಟ್ ಇದೆ ನನಗೆ. ಆ ಆಲೋಚನೆಗೆ ನಾನು ಯಾವಾಗಲೂ ಸೆಲ್ಯೂಟ್ ಮಾಡ್ತೇನೆ. ಇದೇ ವಿಚಾರವನ್ನ 15 ನಿಮಿಷ ದೊಡ್ಡ ಜನ ಇರುವಾಗ ನಮ್ಮ ಉಳ್ಳಾಲಕ್ಕೆ ಬನ್ನಿ, ನೀವು ಕಟ್ಟಿದ್ದು ಬಾಂಬೆಗೆ ಬಂದು, ಹೌದು ನಿಮ್ಗೆ ಹೋಗ್ತೇನೆ, ನಮ್ಮವರು ಮಾಡಿದ ಶಾಲೆಯನ್ನು ನೋಡಿ. ಹೀಗೆ ಹೇಳ್ತಾ ಈ ಶಾಲೆಯಲ್ಲಿ ನಿಮಗೆ HM ಆಗುವವರೆಗೆ ಒಂದು 40 ವರ್ಷ, 40+42 ಸೇವೆ ಸಿಕ್ಕಿತ್ತಂತ. ಅದು ಸೇವೆ ಕೇವಲ ಸರಸ್ವತಿಯ ಸೇವೆ ಅಲ್ಲ, ಆ ವ್ಯಾಘ್ರಚಾಮುಂಡೇಶ್ವರಿ ಸೇವೆ, ಆ ಗುಳಿಗಜ್ಜನ ಸೇವೆ ಅಂತ ತಿಳ್ಕೊಂಡು ಹೋಗುವಾಗ ನಮ್ಮಲ್ಲಿ ಏನು ತಪ್ಪು ಆಗಲಿಲ್ಲ ಅಂತ ನನ್ನ ಭಾವನೆ. ಯಾಕಂದ್ರೆ ನೀವು ಹೇಳಿದಕ್ಕೆ ಎಲ್ಲವನ್ನು ಕೊಡ್ಲಿಕ್ಕೆ ಆಗದಿದ್ರು ಕೂಡ ಮ್ಯಾಕ್ಸಿಮಮ್ ಕೊಡುವಂತ ಪ್ರಯತ್ನವನ್ನು ಮಾಡಿದ್ದೇವೆ. ಆಡಳಿತ ಮಂಡಳಿ ಎಲ್ಲರೂ ಹೇಳ್ತಾರೆ, ನಮ್ಮ ಟೀಚರ್ ಸುಮಾರು ಕೂತಿದ್ದಾರೆ. ನಮ್ಮಂತ ಆಡಳಿತ ಮಂಡಳಿಯನ್ನು ಜಾಬ್ ಅಲ್ಲ, ಆಡಳಿತ ಮಂಡಳಿಯನ್ನು ಪಡೆಯಬೇಕಾದ್ರೆ, ನಾನು ಕೂಡ ಒಂದು ಆಡಳಿತ ಮಂಡಳಿಯಲ್ಲಿ ಕೆಲಸ ಮಾಡುವ, ಈ ಆಡಳಿತ ಮಂಡಳಿಯನ್ನು ನೀವು ಪಡೆಯಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯ ಮಾಡಿರಬೇಕು ಅಂತ ನನ್ನ ಭಾವನೆ. ಅದು ಅತಿಶಯೋಕ್ತಿ ಆಗಲಾರದು ಅಂತ ನನ್ನ ಭಾವನೆ. ನಿಮ್ಮ ನಿವೃತ್ತಿ ಜೀವನ ಸುಖಮಯವಾಗಲಿ. ಏನಾದರೂ ಕೆಲವರಿಗಿದ್ದಾರೆ ಈ ವಿಷಯ ಹೇಳಬೇಕು, ನನಗೇನು ತೋಚ್ತಾ ಇಲ್ಲ. ನಿಮ್ಮ ನಿವೃತ್ತಿ ಜೀವನ ಸುಖಮಯವಾಗಲಿ. ನೀವು ಹೋದ ಮೇಲೆ ಕೂಡ ಈ ಶಾಲೆಯ ಸೇವೆಯನ್ನು ಮಾಡ್ತೀರಾ ಅಂತ ಭರವಸೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಅವರು ನಮ್ಮ ಶೋಭಾ ಟೀಚರ ತಮ್ಮ. ಶೋಭಾ ಟೀಚರಿಗೆ ತಮ್ಮ ಅಂತ ಹೇಳಿದರೆ ನಮಗೆಲ್ಲರಿಗೂ ಕೂಡ ತಮ್ಮವೇ. ನಾನು ಫಸ್ಟಿಗೆ ಇಲ್ಲಿಗೆ ಬಂದಾಗ ಅವರ ಅಂಗಡಿಗೆ ಏನಾದರೂ ಹೋಗುವಾಗ ನನ್ನ ಕೆಲವು ಸಮಸ್ಯೆಗಳನ್ನು ನಾನು ಅವರಲ್ಲಿ ಮನ ಬಿಚ್ಚಿ ಹೇಳಿದ್ದೇನೆ. ಆಗ ಎಷ್ಟೋ ಸಲ ನನಗೆ ಸಾಂತ್ವನದ ಮಾತುಗಳನ್ನಾಡಿದ್ದಾರೆ. ಅದು ಇವತ್ತಿಗೂ ನನಗೆ ನೆನಪಿಗೆ ಬರ್ತದೆ. ಅಂತಹ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಆಡಳಿತ ಸಮಿತಿಯ ಅಧ್ಯಕ್ಷರಾಗಿ ಊರಿನ ಸರ್ವತೋಮುಖವಾದಂತಹ ಅಭಿವೃದ್ಧಿಗೆ ದುಡಿತಿದ್ದಾರೆ ಅಂತ ಹೇಳಿದರೆ ನಮಗೆಲ್ಲರಿಗೂ ಕೂಡ ಅದೊಂದು ಹೆಮ್ಮೆಯ ವಿಚಾರ. ತಾವು ತಮ್ಮ ಮನದಾಳದ ಮಾತುಗಳನ್ನು ವೇದಾವತಿ ಟೀಚರಿಗೆ ಹೇಳಿದ್ದೀರಿ. ಅಭಿನಂದನೆಗಳು ಸರ್ ತಮಗೆ. ನಾನು ಕೂಡ 4 ವರ್ಷದ ಹಿಂದೆ, 4 ವರ್ಷ ಆಯಿತು ನಾನು ನಿವೃತ್ತಿಯಾಗಿ. ಆವಾಗ ಕೂಡ ಸರ್ ಅವರು ನನಗೆ ಇದೇ ಮಾತನ್ನು ಹೇಳಿದರು, ಟೀಚರ್ ನೀವು ನಿವೃತ್ತಿಯಾಗ್ತೇನೆ ಅಂತ ಮನಸ್ಸಿನಲ್ಲಿ ಅನ್ನಿಸಿಕೊಡ್ಬೇಡಿ, ಈ ಶಾಲೆಯ ಬಾಗಿಲು ತಮಗಾಗಿ ಯಾವಾಗಲೂ ತೆರೆದಿರ್ತದೆ, ತಾವು ಬರ್ಬೋದು ಅಂತೇಳಿ. ಅದರಂತೆ ನಾನು ಇದುವರೆಗೆ ಕೂಡ ಬರ್ತಾ ಇದ್ದೇನೆ ಸರ್. ಹಾಗೆಯೇ ವೇದಾವತಿ ಟೀಚರು ಕೂಡ ಈ ಶಾಲೆಗೆ ಬರ್ತಾ ಇರಲಿ ಎಂಬುದು ಅವರ ಆಶೆ. ಹಾಗೆಯೇ ಅವರಿಗೆ ದೇವರು ಆರೋಗ್ಯವನ್ನು ಕೊಡಲಿ ಅಂತ ಕೂಡ ಬೇಡಿದ್ದೀರಿ. ತಮಗೆ ಅಭಿನಂದನೆಗಳು. ಇವರೀರುವರು ಕೂಡ ಅವರ ಎಲ್ಲ ದಾಖಲೆ ಪತ್ರಗಳಿರುವುದು ನಮ್ಮ ಶಾಲೆಯಲ್ಲಿ. ಆದರೆ ಮಕ್ಕಳ ಸಂಖ್ಯೆ ಕಡಿಮೆ ಇದ್ದ ಕಾರಣ ಬೇರೆ ಶಾಲೆಯಲ್ಲಿ ದುಡಿಲಿಕ್ಕಾಗಿ ಹೋಗಿದ್ದಾರೆ. ಆದರೂ ನಮ್ಮ ಮೇಲೆ ಪ್ರೀತಿ ಇಟ್ಟು ಬಂದಿದ್ದಾರೆ. ಅಭಿನಂದನೆಗಳು ನಿಮಗೆ ಕೂಡ. ಮುಂದಿನ ಕಾರ್ಯಕ್ರಮ. ಇಂದಿನ ಚಿಕ್ಕ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟದ್ದು
ಹಲವಾರು ಮಂದಿ. ಅದರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ಸಭಾಧ್ಯಕ್ಷರು ಶ್ರೀ ಭರತ್ ಕುಮಾರ್ ಇವರಿಗೆ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ನನ್ನ ಅಮ್ಮನ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.